ನಮಸ್ಕಾರ. ಈ ಹೊತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಒಂದು ವಿಶೇಷ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇನೆ. ಮಂಗಳೂರು ಬೇರೆ ಬೇರೆ ರೀತಿಯಲ್ಲಿ ಅದು ಕ್ರೀಡಾ ವಿಚಾರದಲ್ಲಿ ಆಗಿರಲಿ, ಸಾಂಸ್ಕೃತಿಕವಾದಂಥ ವಿಚಾರದಲ್ಲಿ ಆಗಿರಲಿ ಮತ್ತು ಉದ್ಯಮ ಕ್ಷೇತ್ರದಲ್ಲೂ ಕೂಡ ಆಗಿರಲಿ, ತನ್ನದೇ ಆದಂಥ ಒಂದು ವಿಶ್ವವ್ಯಾಪಿಯಾದಂಥ ಒಂದು ಛಾಪನ್ನು ಹಾಕಿಕೊಂಡು ಬರ್ತಾ ಇದೆ ಅಂತ ಅನ್ನುವಂಥದ್ದು ನಮಗೆಲ್ಲ ತಿಳಿದಿರುವಂಥ ವಿಚಾರ. ಈ ಹಿಂದೆ ಮಂಗಳೂರು ಹಂಚು ಅಥವಾ ಮಂಗಳೂರು ಬೀಡಿ ಅಥವಾ ಮಂಗಳೂರು ಕ್ಯಾಶ್ಯೂನೆಟ್, ಗೇರು, ಸೊ ಇದೆಲ್ಲ ಹೆಸರನ್ನು ಪಡೆದುಕೊಂಡಿದ್ದಂಥ ಮಂಗಳೂರು ಇತ್ತೀಚಿನ ದಿನಗಳಲ್ಲಿ ಬೇರೆ ಆದಂಥ ರೀತಿಯಲ್ಲಿ ತನ್ನ ಹೆಸರನ್ನು ಅದು ಪಡೆದುಕೊಳ್ತಾ ಬರ್ತದೆ. ನಾವೇನು ಹೇಳ್ತಾ ಇದ್ದೇವೆ, ಆ ಕಮ್ಯುನಲ್ ಆದಂಥ ವಿಷಯಗಳಿಗೆ ಮಂಗಳೂರು ಭಾಳ ಫೇಮಸ್ ಇಲ್ಲ. ಸಾಂಸ್ಕೃತಿಕವಾದಂಥ ವಿಚಾರದಲ್ಲೂ ಮತ್ತು ಕ್ರೀಡಾ ಕ್ಷೇತ್ರದಲ್ಲೂ ಕೂಡ ಮಂಗಳೂರು ಅಷ್ಟೇ ವಿಶ್ವವಿಖ್ಯಾತಿಯನ್ನು ಪಡೆದುಕೊಂಡಿದೆ ಅಂತ ಅನ್ನುವಂಥದ್ದು. ಇನ್ನು ಕಲಾ ವಿಭಾಗದಲ್ಲೂ ಅಷ್ಟೇ ವಿಖ್ಯಾತಿಯನ್ನು ಪಡೆದುಕೊಂಡಿದೆ ಅಂತ ಅನ್ನುವಂಥದ್ದು. ಇನ್ನು ಇದಕ್ಕೆ ಬಹಳ ಭಿನ್ನವಾಗಿ ಮತ್ತೊಂದು ಹೆಸರು ಸೇರ್ಪಡೆಯಾಗಿರುವಂಥದ್ದು ಮಂಗಳೂರಿನ ಟೀಮ್ ಮಂಗಳೂರು. ಟೀಮ್ ಮಂಗಳೂರು ಅಂದ ತಕ್ಷಣ ಎಲ್ರಿಗೂ ಕೂಡ ಗೊತ್ತಾಗ್ಬಿಡ್ತದೆ ಗಾಳಿಪಟ. ಸೊ ಗಾಳಿಪಟ ಏನಪ್ಪ ಒಂದು ಗುಡ್ಡದ ಮೇಲೆ ಹೋಗಿ ನಾವೆಲ್ಲ ಗಾಳಿಪಟ ಅದೇನು ವಿಶೇಷ ಅಂತ ಅನ್ನೋದನ್ನು, ಹೌದು ಅದು ವಿಶೇಷ ಅಂತ ಅನ್ನೋದಕ್ಕೆ ಬೇರೆ ಬೇರೆ ಅದಕ್ಕೆ ಅರ್ಥಗಳನ್ನು ಕಲ್ಪಿಸಿ ಒಂದು ಸಾಂಸ್ಕೃತಿಕವಾದಂಥ ಪರಿಕಲ್ಪನೆಯನ್ನು, ಸಾಮಾಜಿಕವಾದಂಥ ಪರಿಕಲ್ಪನೆಯನ್ನು ಕೂಡ ನೀಡ್ತಾ ಬಹಳಷ್ಟು ಬೆಳವಣಿಗೆ ಕಂಡಂಥ ಟೀಮ್ ಮಂಗಳೂರು ಇವತ್ತು ವಿಶ್ವವಿಖ್ಯಾತಿಯನ್ನು ಗಳಿಸಿಕೊಂಡಿದೆ ಅಂತ ಅನ್ನುವಂಥದ್ದು. ಇವತ್ತು ನಾನು ಈ ಒಂದು ಕಾರ್ಯಕ್ರಮವನ್ನು ಮಾಡುವಂಥ ಹಿನ್ನೆಲೆಯ ಕಾರಣಗಳು ಏನಂತ ಹೇಳಿದ್ರೆ, ಇತ್ತೀಚೆಗೆ ಫ್ರಾನ್ಸ್ನಲ್ಲಿ ನಡೆದಂಥ ವರ್ಲ್ಡ್ ಕೈಟ್ ಫೆಸ್ಟಿವಲ್ಗೆ ಟೀಮ್ ಮಂಗಳೂರು ಸರ್ವೇಶ್ ರಾವ್ ಅವರು ಸಂಸ್ಥಾಪಕರಾಗಿರುವಂಥ ಅವರ ನೇತೃತ್ವದ ಟೀಮ್ ಮಂಗಳೂರು ತಂಡ ಫ್ರಾನ್ಸ್ಗೆ ಹೋಗಿ ಬಂದಿದೆ. ಇಲ್ಲಿ ಹೋದವರು ಇಬ್ಬರು, ಅವರಲ್ಲಿ ಒಬ್ಬರು ನಮ್ಮ ಜೊತೆಗಿದ್ದಾರೆ. ಯಾವತ್ತೂ ನಮ್ಮ ಜೊತೆಗೆ ಇರುವವರು, ಪರಿಸರ, ಪ್ರಕೃತಿ, ನಿಸರ್ಗದ ಬಗೆಗೆ ಯಾವತ್ತೂ ನಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇರುವವರು, ಕಲಾವಿದರು ಕೂಡ ಹೌದು. ದಿನೇಶ್ ಹೊಳ್ಳ ಅವರು ನಮ್ಮ ಜೊತೆಗೆ ಇದ್ದಾರೆ. ದಿನೇಶ್ ಹೊಳ್ಳ ಅವರೇ, ಶುಭಾಶಯಗಳು ಸರ್ ಮತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ಬಹುಶಃ ಬಹಳ ದೇಶಗಳಿಗೆ ಟೀಮ್ ಮಂಗಳೂರು ಹೋಗಿದೆ ಗಾಳಿಪಟವನ್ನು ಹಾರಿಸೋದು ಅಂತ. ಹಿಂದೆಲ್ಲ ಗಾಳಿಪಟ ಅಂದರೆ ಗಾಳಿಪಟ ಹಾರಿಸೋದು, ಟೈಮ್ ಇದೆ ಗಾಳಿಪಟ. ಆದರೆ ಇತ್ತೀಚಿನ ದಿನಗಳಲ್ಲಿ ವಿಶ್ವದ ಎಲ್ಲೆಡೆಗಳಲ್ಲಿ ಇರುವಂಥ ಒಂದು ಪರಿಕಲ್ಪನೆಗಳನ್ನು, ವಿಶೇಷವಾದ ಪರಿಕಲ್ಪನೆ ಮತ್ತು ಗೌರವವನ್ನು ಕೂಡ ಪಡೆದುಕೊಳ್ಳುವಂಥ ರೀತಿಯಲ್ಲಿ ಭಾರತದಲ್ಲೂ ಬಂದಿರೋದು. ಅದರಲ್ಲೂ ಮಂಗಳೂರು ಕೆಲವೇ ವರ್ಷಗಳ ಹಿಂದೆ ನೀವು ಸ್ಥಾಪನೆ ಮಾಡಿರುವಂಥ ಟೀಮ್ ಮಂಗಳೂರು ಇವತ್ತು ವಿಶ್ವದಲ್ಲಿ ಭಾಳ ಹೆಸರು ಪಡೆದಿರುವಂಥದ್ದು. ನಾವೆಲ್ಲ ನೋಡ್ತಾ ಇದ್ದು ಸೋಷಲ್ ನೆಟ್ವರ್ಕ್, ನೀವಿಬ್ಬರು ಸತೀಶ್ ರಾವ್ ಮತ್ತು ನೀವು ಇಬ್ಬರು ಅಲ್ಲಿ ಇದ್ರಿ, ಬೇರೆ ಬೇರೆ ಫೋಟೋಗಳನ್ನೆಲ್ಲ ಕಳಿಸ್ತಾ ಇದ್ರಿ, ಅಲ್ಲಿ ಬೇರೆ ಬೇರೆ ಸನ್ನಿವೇಶಗಳನ್ನು ಕೂಡ ಹೇಳ್ತಾ ಇದ್ರಿ. ಹೇಗಿತ್ತು ಟೀಮ್ ಮಂಗಳೂರು ತಂಡ? ಇದು ಫ್ರಾನ್ಸಿನ DP ಇಂಟರ್ನ್ಯಾಷನಲ್ ಕೈಟ್ ಫೆಸ್ಟಿವಲ್ ಇದು 8ನೇ ಸಲ ಭಾಗವಹಿಸುವುದು. ಫ್ರಾನ್ಸಿನ DP ಕೈಟ್ ಫೆಸ್ಟಿವಲ್ನ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಜಗತ್ತಿನ ಅತಿ ದೊಡ್ಡ ಗಾಳಿಪಟ ಉತ್ಸವ. 48 ರಾಷ್ಟ್ರಗಳು ಈ ಗಾಳಿಪಟ ಉತ್ಸವದಲ್ಲಿ ಭಾಗವಹಿಸ್ತಾ ಇವೆ. ನಮ್ಮ ಟೀಮ್ ಮಂಗಳೂರು ತಂಡದಲ್ಲಿ ವಿಶೇಷವಾದ ಬೇಡಿಕೆ ಯಾಕಂತ ಹೇಳಿದರೆ, ಒಂದು ನಾವು ಮಾಡುವಂಥ ವಿವಿಧ ವಿನ್ಯಾಸಗಳ, ನಮ್ಮ ದೇಶದ ಸಾಂಸ್ಕೃತಿಕ ಪ್ರತೀಕಗಳನ್ನು ಮಾಡುವಂತಹ ಗಾಳಿಪಟಗಳು, ಯಕ್ಷಗಾನ ಇರ್ಬೋದು, ಕಥಕಳಿ ಇರ್ಬೋದು, ಭರತನಾಟ್ಯ ಇರ್ಬೋದು, ಪುಷ್ಪಕ ವಿಮಾನ ಇರ್ಬೋದು, ಇವೆಲ್ಲವೂ ನಾವು ಮಾಡ್ತಾ ಇದ್ದೇವೆ, ಅಲ್ಲಿ ಪ್ರದರ್ಶನ ಮಾಡಿದ್ದೇವೆ. ಅದರ ಜೊತೆಗೆ ನಾವು ಈ ಗಾಳಿಪಟಗಳ ಜೊತೆಗೆ ದೇಶಗಳ ನಡುವಿನ ಒಂದು ಸಂಬಂಧದ ಬೆಸುಗೆಯನ್ನು ಇದರಲ್ಲಿ ಬೆಸೀತಾ ಇದ್ದೇವೆ. ನೋಡಿ, ಇದು ನಾವು ಫ್ರಾನ್ಸು, ಇಟಲಿ, ಕೆನಡಾ, ಇಂಗ್ಲೆಂಡ್, ದಕ್ಷಿಣ ಕೊರಿಯಾ ಅಂತ ಒಂದು 12 ದೇಶಗಳಿಗೆ ಹೋಗಿದ್ದೇವೆ. ಈ 12 ದೇಶಗಳಲ್ಲಿ ಕೂಡ ಬರೀ ಗಾಳಿಪಟ ಉತ್ಸವಗಳಿಗೆ ಮಾತ್ರ ಸೀಮಿತ ಅಲ್ಲ, ಹೋಗೋದು ಪುಟ್ಟ ಬಂದ ಪುಟ್ಟ ಅಲ್ಲ. ಪ್ರತಿ ರಾಷ್ಟ್ರಗಳ ಗಾಳಿಪಟುಗಳಿಗೊಂದು ಸಂಬಂಧ ಬೆಸೆದಿರುವ ಕಾರಣ ನಮ್ಮ ಸಂಸ್ಕೃತಿ, ಫ್ರೆಂಚ್ ಸಂಸ್ಕೃತಿ ಅಥವಾ ಯುರೋಪಿಯನ್ ಸಂಸ್ಕೃತಿ ಒಂದು ಪರಸ್ಪರ ವಿನಿಮಯ ಆಗಿರೋದರಿಂದ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟೀಮ್ ಮಂಗಳೂರು ಗುರುತಿಸಿಕೊಂಡಿದೆ. ಕೇವಲ ನಾವು ಉತ್ಸವಕ್ಕೆ ಮಾತ್ರ ಸೀಮಿತ ಗಾಳಿಪಟ ಹಾರಿಸಿಕೊಂಡು ಬಂದ್ರೆ ಆ ಗಾಳಿಪಟದ ಕತೆ ಅಲ್ಲಿಗೆ ಮುಗಿತಿತ್ತು. ಅದು ನಾವು ನಮ್ಮ ಕಥಕಳಿ ಯಾಕೆ, ಕಥಕಳಿಯ ಬಣ್ಣ ಏನು, ನೃತ್ಯ ಏನು, ಅದರ ವಿವಿಧ ಆಯಾಮಗಳೇನು, ಯಕ್ಷಗಾನ ಏನು, ಯಕ್ಷಗಾನದ ಹಿನ್ನೆಲೆ ಏನು, ಇದೆಲ್ಲ ಜಾನಪದ, ನಮ್ಮ ಜಾನಪದ ಇದರದ್ದು ಏನು ವೈಶಿಷ್ಟ್ಯತೆ, ಇದೆಲ್ಲ ನಾವಲ್ಲಿ ಗಾಳಿಪಟದಲ್ಲಿ ತೋರಿಸುವ ಕಾರಣ, ಮತ್ತೆ ಅದನ್ನಲ್ಲಿ ಅವರ ಭಾಷಾಂತರ ಮಾಡಿ ಅಂದರೆ ಫ್ರೆಂಚ್ ಭಾಷೆಯಲ್ಲಿ ವಿಮರ್ಶಿಸುವ ಕಾರಣ. ಈಗ ನಾನು ಸಿಂಪಲ್ ಆಗಿ ಹೇಳದಿದ್ರೆ, ನಮ್ಮ ಭಾರತೀಯ ಇಳಕಲ್ ಸಾರಿಯ ಬಗ್ಗೆ ಅಷ್ಟೇ ನನಗೆ ಸರಿ ಗೊತ್ತಿಲ್ಲ ಇತ್ತು. ಅಲ್ಲಿ ಆರ್ಗನೈಸರ್ ಸ್ಯಾಂಡ್ರಿನ್ ಅಂತ ಮೇಡಮ್ ಇಳಕಲ್ ಸಾರಿ ತಗೊಂಡು ಬನ್ನಿ ಅಂತ ಹೇಳುವಾಗ, ಅರೆ ನಮ್ಮ ಸಾರಿಯ ಬಗ್ಗೆ ನಮ್ಗೆ ಗೊತ್ತಿಲ್ಲದ ವಿಚಾರ ಫ್ರೆಂಚ್ ದೇಶದಲ್ಲಿ ಗೊತ್ತುಂಟು ಅಂತ ಹೇಳಿ, ಆದ್ರೆ ಹಾಗಾದ್ರೆ ನಮ್ಮ ದೇಶಗಳ ನಡುವೆ ಅವರು ಭಾರತದ ಪ್ರತಿಯೊಂದು ಸಂಸ್ಕೃತಿ, ಚರಿತ್ರೆ, ಇತಿಹಾಸಗಳನ್ನು ಕಲಿತವರು. ಹಂಪಿಯ ಬಗ್ಗೆ ವಿಶೇಷವಾಗಿ ಕೇರಳ ಮತ್ತು ಗೋವಾ ಅಂತ ಹೇಳಿದ ಕೂಡಲೇ ಅವರಿಗೆ ಇಂಡಿಯಾ ಅಂತ ಹೇಳಿ ಬರ್ತದೆ. ಆದ ಕಾರಣ ಇಂಡಿಯಾ ಅಂತ ಹೇಳಿದ್ರೆ ರೆಸ್ಪೆಕ್ಟ್ ನಮ್ಮ ಗಾಳಿಪಟಗಳ ಜೊತೆಗೆ ಭಾರತದ ಮೇಲೆ ಒಂದು ಅವಿನಾಭಾವ ಒಂದು ಸಂಬಂಧ, ಅದು ಪ್ರಯಾಣ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಎರಡೂ ವಿಚಾರಗಳಲ್ಲಿ ಭಾರತವನ್ನು ಇಷ್ಟಪಡ್ತಾರೆ.
ಭಾರತೀಯ ಸಂಸ್ಕೃತಿಗಳು, ಇಲ್ಲಿಯ ಭಾಷಾ ವೈವಿಧ್ಯತೆಗಳು, ಇಲ್ಲಿಯ ಸಂಸ್ಕೃತಿಯ ವಿವಿಧ ಆಯಾಮಗಳನ್ನು ಅವರು ಇಷ್ಟಪಡ್ತಾರೆ. ಆದ್ರಿಂದ ಹಂಪಿಗೆ ಬರ್ತಾರೆ. ಬರೀ ಹಂಪಿಗೆ ಬಂದು ಹೋಗೋದಲ್ಲ, ಹಂಪಿಯ ವಿಚಾರಗಳನ್ನು ಕಲಿತಾರೆ. ಎಷ್ಟೋ ಜನ ಬೆಲ್ಜಿಯಂ, ಡೆನ್ಮಾರ್ಕ್, ನೆದರ್ಲ್ಯಾಂಡ್ ಅವರು ಹಂಪಿಯ ವಿಚಾರ ಹೇಳುವಾಗ ನಮ್ಗೆ ಗೊತ್ತಿಲ್ಲದ ವಿಚಾರ ಅವರಲ್ಲಿದೆ. ಆದ ಕಾರಣ ಅವರಿಗೆ ಭಾರತ ಅಂತ ಹೇಳಿದ್ರೆ ಒಂದು ಏನೋ ವಿಶೇಷ, ಭಾರತದಲ್ಲಿ ಏನೋ ಒಂದು ವಿಶೇಷವಾದದ್ದು ಹೇಳಿ ಅದಕ್ಕೆ ತಕ್ಕ ನಾವು ಮಾಡುವಂತಹ ಗಾಳಿಪಟಗಳು ನೋಡಿ. ಈಗ ಸಿಂಪಲ್ ಆಗಿ ಹೇಳ್ಬೇಕಿದ್ರೆ ಇವತ್ತು ನಮ್ಮ ಕಥಕಳಿ ಗಾಳಿಪಟವನ್ನು 3 ರಾಷ್ಟ್ರಗಳು ನಕಲಿ ಮಾಡಿ ಕಾಪಿ ಮಾಡಿದೆ ಅಂತ ಹೇಳಿ ಆದ್ರೆ ಅವರಿಗೆ ಸಬ್ಜೆಕ್ಟ್ ಸಿಗ್ತಾ ಇಲ್ಲ. ಅಂದ್ರೆ ನೀವು ಮಾಡಿದಂತ ಯಕ್ಷಗಾನದ ಅದು ಆ ಬಣ್ಣಗಳು ನೋಡಿ, ಕಥಕಳಿ ಅದರ ಮುಖ, ಆ ಕಣ್ಣು, ಆ ಒಂದು ಅದರ ಅಬ್ಬರ ಉಂಟಲ್ಲ, ಕಿರೀಟ, ಶಾಲು, ಯಾಕಂದ್ರೆ ಅವರಿಗೆ ಅಂದ್ರೆ ಅದನ್ನು ಬೇರೆ ರೀತಿಯಲ್ಲಿ ಸ್ವಲ್ಪ ಆ ಕಾನ್ಸೆಪ್ಟ್ ಅನ್ನು ತೆಗೆದುಕೊಂಡ್ರೆ ಅಥವಾ ಹೇಗಿತ್ತೋ ಹಾಗೆ ಡಿಟ್ಟೋ ಮಾಡಿದ್ದಾರೆ. ಅದು ನಮ್ಮ ಇದು ಅನುಮತಿ ತಗೊಂಡೆ, ಅನುಮತಿ ತಗೊಳ್ಳದೆ ಮಾಡಿದಲ್ಲ. ಯಾಕೆ ಇದು ಹೇಳ್ತಾರೆ ಅಂತ ಹೇಳಿದ್ರೆ ನೋಡಿ, ಅವರಿಗೆ ಸಬ್ಜೆಕ್ಟ್ ಸಿಗ್ತಾ ಇಲ್ಲ. ಒಂದು ದೊಡ್ಡ ಟೆಡ್ಡಿ ಬೇರ್ ಮಾಡಿದ್ರು, ಒಂದು ಹಕ್ಕಿ ಮಾಡಿದ್ರು, ಒಂದು ಮೊಸಳೆ ಮಾಡಿದ್ರು, ಕುದುರೆ ಮಾಡಿದ್ರು. ಅದು ನಮ್ಗೆ ಹಾಗಲ್ಲ. ನಾವು ಯಕ್ಷಗಾನದಲ್ಲಿ 3 ವಿಚಾರ ಮಾಡಿದ್ದಾರೆ ಅಂತ: ರಾಜವೇಷ, ರಾಕ್ಷಸ ವೇಷ, ತೆಂಕುತಿಟ್ಟು, ಬಡಗುತಿಟ್ಟು, ಇನ್ನು ಕಥಕಳಿ, ಇನ್ನು ನಮ್ಮ ಪುಷ್ಪಕ ವಿಮಾನ, ಗರುಡ, ಗಜರಾಜ, ಗಣಪತಿ, ಏನೇನೋ ಇವುಗಳನ್ನು ಮಾಡಿದ್ದೇವೆ. ಈ ಸರ್ತಿ ಅದಕ್ಕೆ ವಿಶೇಷವಾಗಿ ಕೋರಿದ ಕಟ್ಟ ಅಂತ ಮಾಡಿದ್ದೇವೆ. ನಮ್ಮ ತುಳುನಾಡಿನ ಕೋಳಿ ಕಟ್ಟವನ್ನು ಅಲ್ಲಿ ಗಾಳಿಪಟದಲ್ಲಿ ಹಾರಿಸಿದ್ದೇವೆ. ನೋಡಿ, ಅದರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬಂದವು. ಅದು ಬೇಕು ನನಗೆ, ಕೋರದ ಕಟ್ಟ. ಇಲ್ಲಿ ನೀವು ಭೂತಕೋಲ ಮಾಡುವಂಥ ಸಂದರ್ಭಗಳಲ್ಲಿ ಅಲ್ಲಿ ಅದೆಲ್ಲವೂ ಕೂಡ ಒಂದು ಮನುಷ್ಯ ತೊಟ್ಟುಕೊಂಡಂಥ ವೇಷಗಳು. ಇದು ಇಲ್ಲಿ ಒಂದು ಪಕ್ಷಿ, ಅಂದರೆ ನಾವು ಸಾಕುವ ಒಂದು ಪಕ್ಷಿ. ಅದು ಜೊತೆಗೆ ಇಲ್ಲಿ ಅದು ಕೋರದ ಕಟ್ಟ ಅನ್ನುವಂಥ ಕಾನ್ಸೆಪ್ಟ್ ಬಂದಿರೋದು. ಮತ್ತು ಅದರ ಆರ್ಟ್ ನೋಡುವಾಗಲೇ, ಆ ಗಾಳಿಪಟ್ಟದ ಒಟ್ಟು ಆರ್ಟ್ ನೋಡುವಾಗಲೇ ಆ ಕೋರದ ಕಟ್ಟದ ಒಂದು ರೋಷ ಏನಿದೆ ಅದು ಕೂಡ ಅಲ್ಲಿ ಆರ್ಟಲ್ಲಿ ಕಾಣುವಂಥದ್ದು. ಏನು ಹೇಳುತ್ತದೆ ಕೋರದ ಕಟ್ಟ? ಅಂದರೆ ಕೋರಿದ ಕಟ್ಟ ಇಂಡೋನೇಷ್ಯಾ ಈ ಕಡೆ ಸ್ವಲ್ಪ ಕೋರಿದ ಕಟ್ಟದ ಒಂದು ಭಾಗ ಇದೆ ಅಲ್ಲಿ. ಆದ್ರೆ ನಮ್ಗೆ ಅಲ್ಲಿ ಹೋದ ನಂತರ ಗೊತ್ತಾಯ್ತು, ಕೋರಿದ ಕಟ್ಟ, ಕೋಳಿ ಹಾರುವಂತ ಒಂದು ಲಾಂಛನ ಫ್ರಾನ್ಸ್ ಸರ್ಕಾರದಲ್ಲಿ ಒಂದು ಭಾಗವಾಗಿತ್ತು ಅಂತೇಳಿ. ಫ್ರಾನ್ಸ್ ಸರ್ಕಾರದ ಒಂದು ಭಾಗದಲ್ಲಿ 2 ಕೋಳಿಗಳು ಹಾರುವ ಒಂದು ಸನ್ನಿವೇಶ ಇತ್ತು ಅಂತ ಅವರು ನನಗೆ ಬಂದು ಹೇಳಿದ ನಂತರ ಗೊತ್ತಾಯ್ತು. ಮತ್ತೆ ಹೆಚ್ಚಿನವರು ಬಂದು ಅದು ಯಾಕೆ ಕೋಳಿ ಕಟ್ಟೆ, ಯಾಕೆ ಕೋಳಿಗಳು ಘರ್ಷಣೆ ಮಾಡ್ತೇವೆ, ಯಾಕೆ ಜಗಳ ಮಾಡ್ತೇವೆ, ನೀವು ಅದರಲ್ಲಿ ಏನು, ನೀವು ಹಾಗಾದ್ರೆ ಅದನ್ನು ನೀವು ಕ್ರೀಡೆಯಾಗಿ ಸ್ವೀಕರಿಸಿದ್ದೀರಾ ಅಂತ ಕೇಳಿದ್ರೆ, ಹೌದು ನಾವು ಕ್ರೀಡೆಯಾಗಿ ಸ್ವೀಕರಿಸಿಕೊಂಡಿದ್ದೆ, ನಾವು ಅದಕ್ಕೆ ಇದೆಲ್ಲ ಹೇಳಿಲ್ಲ, ಯಾವುದು ನಾವು ಅದಕ್ಕೆ ಬಾಜಿ ಕಟ್ಟಿ ಇದು ಮಾಡೋದು ಹೇಳಿಲ್ಲ. ಆದ್ರೆ ಅವರಿಗೆ ನಾನಲ್ಲಿ ಹೇಳಿದ್ರೆ ಘರ್ಷಣೆ ಬರುವಾಗ, ಯುದ್ಧ ಆಗುವಾಗ, ಕಲಹ ಆಗುವಾಗ 2 ದೇಶಗಳು ಸಮಾನಾಂತರವಾಗಿದ್ದರೆ ಸೋಲು ಗೆಲುವಿಗೆ ಅವಕಾಶ ಇಲ್ಲ. ಹಾಗೆ ಈ ಕೋಳಿ ಕಟ್ಟದಲ್ಲಿ ಕೂಡ 2 ಕೋಳಿಗಳು ಪ್ರಬಲವಾಗಿದ್ದರೆ ಸೋಲು ಗೆಲುವಿಲ್ಲ, ಅದು ಸೋಲುದಿಲ್ಲ, ಇದು ಸೋಲುದಿಲ್ಲ. ಆ ಒಂದು ಅಂಶವನ್ನು ಮತ್ತೆ ಅದರಲ್ಲಿ ನಾನು ತುಳುನಾಡನ್ನು ವಿಶೇಷ, ಆಕ್ಚುಲಿ ತುಳುನಾಡಿನ ಒಂದು ಇದು ಕೋಳಿಕಟ್ಟ, ಅದರಲ್ಲಿ ನಾನು ಏನು ಮಾಡಿದೆ ಹೇಳಿದ್ರೆ, ತುಳುನಾಡು ಹೇಳಿದ್ರೆ ಸೂರ್ಯ ಮುಳುಗುದು, ಮೇಲೆ ಒಂದು ಆರೆಂಜ್ ಅರ್ಧ ಸನ್ ಕೊಟ್ಟಿದ್ದೇನೆ, ಕೆಳಗಡೆ ಗ್ರೀನ್ ಕೊಟ್ಟಿದ್ದೇನೆ. ಅಂದ್ರೆ ನಮ್ಮ ಕೃಷಿ ಭೂಮಿ, ತುಳುನಾಡಿನ ಗದ್ದೆ ಕೃಷಿ ಭೂಮಿ ಮತ್ತು ವೆಸ್ಟರ್ನ್ ಘಟ್ಸ್ ಗ್ರೀನ್ ಕೊಟ್ಟಿದ್ದೇನೆ. ನಡುನಲ್ಲಿ ಬಿಳಿ ಇದೆ. ಬಿಳಿಯ ಕೊಟ್ಟದ್ದು ಹೇಳಿದ್ರೆ ಒಂದು ತುಳುನಾಡಿದ್ದಾಯ್ತು, ಇನ್ನೊಂದು ನಮ್ಮ ರಾಷ್ಟ್ರಧ್ವಜ ಕೇಸರಿ ಬಿಳಿ ಹಸಿರು ಕೊಟ್ಟಿದ್ದೇನೆ. ಅದರಲ್ಲಿ ನೋಡಿ, ಮೇಲೆ ಕೇಸರಿ ಇದೆ, ಮಧ್ಯದಲ್ಲಿ ಬಿಳಿ ಇದೆ, ಕೆಳಗಡೆ ಹಸಿರು ಇದೆ. ಕೇಸರಿ ಬಿಳಿ ಹಸಿರು ಮತ್ತು ತುಳುನಾಡಿನ ಗಾಳಿಪಟವನ್ನು ವಿನ್ಯಾಸ ಮಾಡಿದ್ದೇವೆ. ಆ ಗಾಳಿಪಟವನ್ನು ಹಾರಿಸುವಾಗ ಬಹಳಷ್ಟು ಪ್ರಶ್ನೆಗಳು ಬಂದವು. ಅಂದ್ರೆ ಕೆಲವರು ಫ್ರೆಂಚ್ ಅಲ್ಲಿ ಕೇಳಿದ್ರು, ಮತ್ತೆ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಅವರಿಗೆ ಉತ್ತರವನ್ನು ಕೊಟ್ಟೆವು. ವಿಶೇಷವಾಗಿ ಏನಂತ ಹೇಳಿದ್ರೆ, ಅವರಿಗೆ ಗಾಳಿಪಟದ ಜೊತೆಗೆ ನಮ್ಮ ಭಾರತದ ಚರಿತ್ರೆಯನ್ನು, ಇತಿಹಾಸವನ್ನು ಕೇಳಿದ್ರು ಅದರಷ್ಟು ದೊಡ್ಡ ಕುತೂಹಲ ಬೇರೆ ಇಲ್ಲ. ನೋಡಿ, ಈಗ ಯಕ್ಷಗಾನ ಹೇಳಿದ ಕೂಡಲೇ ನಮ್ಮ ಶಿವರಾಮ್ ಕಾರಂತರು ಎಲ್ಲ ಯಕ್ಷಗಾನವನ್ನು ಪರಿಚಯ ಮಾಡಿದವರೇ. ಆದರೆ ಪ್ರತಿಯೊಂದು ರಾಜವೇಷ ಯಾಕೆ, ರಾಕ್ಷಸ ವೇಷ ಯಾಕೆ, ಕಿರೀಟ ವೃತ್ತಾಕಾರ ಯಾಕೆ, ನೋಡಿ ಆ ಪ್ರಶ್ನೆಗಳು ಬರುವಾಗ ನಮ್ಮಲ್ಲಿ ಯಾಕೆಂದ್ರೆ ನಮ್ಮ ಯಕ್ಷಗಾನ ಇವತ್ತು ಜಾಗತಿಕ ಮಟ್ಟದಲ್ಲಿ ಒಂದು ಗುರುತಿಸಲ್ಪಟ್ಟಿದೆ ಅಂತ ಮುಂದೆ ಹೆಮ್ಮೆ ಕೂಡ ಆಗ್ತದೆ. ಕೇರಳಕ್ಕೆ ಬಂದವರಿಗೆಲ್ಲರಿಗೂ ಕಥಕಳಿ ಗೊತ್ತಾಗುತ್ತೆ. ನಮ್ಮ ಕಥಕಳಿ ಹಾರಿಸಿದ ಕೂಡಲೇ ಇಂಡಿಯಾ ಅಂತ ಹೇಳಿ ಒಂದು ರೆಪ್ರೆಸೆಂಟೇಟಿವ್ ಆಗುತ್ತೆ. ಆ ಒಂದು ಇದು ಬಂದ ಕಡೆ ನೋಡಿ, ನಮ್ಗೊಂದು ಜಾಗತಿಕ ಮಟ್ಟದಲ್ಲಿ ಒಂದು ವಿಶೇಷ. ಈ ಹಿಂದೆ ಎಲ್ಲ ಅದು ಯಕ್ಷಗಾನದ ವೇಷಗಳು, ಕಥಕಳಿ ಇವುಗಳನ್ನೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೋರಿಸ್ತಾ ಭಾರತೀಯ ಕಲೆಗಳನ್ನು ಗಾಳಿಪಟ ಹಾರಿಸೋದ್ರ ಮೂಲಕ ಟೀಮ್ ಮಂಗಳೂರು ತೋರಿಸ್ತಾ ಬಂದದ್ದು. ಈ ಬಾರಿ ಕೋರಿಕಟ್ಟ, ಆ ಕೋರದ ಕಟ್ಟ ಇದನ್ನು ತೋರಿಸಿ ಇಲ್ಲಿ ಇರುವಂಥ ಒಂದು ಕ್ರೀಡೆಯನ್ನು ಕೂಡ, ಆ ಕ್ರೀಡೆಯ ಹಿಂದೆ ಇರುವಂಥ ಒಂದಷ್ಟು ವಿಚಾರಗಳು. ಯಾಕಂದರೆ ಬಹುಶಃ ನಮ್ಮ ತುಳುನಾಡಿನ ಕ್ರೀಡೆಗಳಿಗೆ ಸಂಬಂಧಪಟ್ಟ, ಅದು ಕಂಬಳ ಆಗಲಿ ಅಥವಾ ಕೋರಿಕಟ್ಟ ಆಗಲಿ, ಅಲ್ಲಿ ಹಿನ್ನೆಲೆಯಲ್ಲಿ ಇರುವಂಥ ಒಂದಷ್ಟು ಭಾಷಾ ವೈವಿಧ್ಯತೆಗಳು ಇರ್ತವೆ. ಮತ್ತೊಂದು ಸೊಗಡು ಇದೆ, ಕ್ರೀಡೆಯ ಸೊಗಡು ಕೂಡ ಇದೆ. ಅದನ್ನು ಕೂಡ ತಿಳಿಲಿಕ್ಕೆ ಮತ್ತು ಅಲ್ಲಿ ಹೇಳಲಿಕ್ಕೂ ಕೂಡ ಸಾಧ್ಯ ಆಗ್ತದೆ ಅಂತ ಅನ್ನುವಂಥದ್ದು. ಒಂದು ಸಣ್ಣ ಬ್ರೇಕ್ ತಗೊಳ್ಬೇಕು ಸರ್. ಬ್ರೇಕ್ನ ನಂತರ ಮತ್ತೆ ಈ ಒಂದು ದಿನೇಶ್ ಹೊಳ್ಳ ಫ್ರಾನ್ಸ್ ಅನುಭವವನ್ನು ಪಡೆಯಲಿಕ್ಕಿದೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಫ್ರಾನ್ಸ್ಗೆ ಹೋಗಿ ಬಂದ ದಿನೇಶ್ ಹೊಳ್ಳ ನಮ್ಮ ಜೊತೆಗಿದ್ದಾರೆ. ಟೀಮ್ ಮಂಗಳೂರು ಅಲ್ಲಿ ಗಾಳಿಪಟ ಹಾರಿಸಿ ಬಂದಿದೆ. ಹಾಗಂತ ಅದು ಮಾಮೂಲಿ ಗಾಳಿಪಟ ಆಗಿರಲಿಲ್ಲ. ಈ ಗಾಳಿಪಟದ ಹಿಂದೆ ಒಂದಷ್ಟು ವಿಚಾರ ಮಂಥನಗಳು,
ಜೊತೆಗೆ ಒಂದಷ್ಟು ಕಲಾ ವೈವಿಧ್ಯತೆಗಳನ್ನು ಕೂಡ ತೆಗೆದುಕೊಂಡು ಹೋಗಿ ಬಂದಿದ್ದಾರೆ. ಫ್ರಾನ್ಸ್ನ ಜನ ಭಾಳ ಮುಖ್ಯವಾಗಿ ಕರಾವಳಿ ಮತ್ತು ಪಶ್ಚಿಮ ಘಟ್ಟ ಮತ್ತು ಈ ಭಾಗವನ್ನು ಜೊತೆಗೆ ಇಡೀ ಭಾರತವನ್ನು ಕೂಡ ಅವರು ತಿಳಿದುಕೊಂಡ ಹಾಗೆ ಸಾಂಸ್ಕೃತಿಕವಾಗಿ ಅಂತ ಅನ್ನುವಂಥದ್ದು. ಓಕೆ ಹೊಳ್ರೆ, ಅಂದರೆ ಇಲ್ಲಿ ನಿಮಗೆ ಒಂದು ಅವಕಾಶ ಸಿಕ್ಕಿತ್ತು ಆ ಇಡೀ ಫ್ರಾನ್ಸ್ನ ಕೈಟ್ ಫೆಸ್ಟಿವಲ್ಗೆ ಒಂದು ಲೋಗೋವನ್ನು ಮಾಡುವಂಥ. ಅಂದರೆ ಆ ಲೋಗೋವನ್ನು ಮಾಡಲಿಕ್ಕೆ ನಿಮ್ಮನ್ನೇ ಅವರು ಆಯ್ಕೆ ಮಾಡಿದ್ರಾ ಅಥವಾ ಬೇರೆ ಬೇರೆ ಕಡೆಗಳಿಂದ ಎಲ್ಲ ಅವರು ಕೇಳಿದ್ರಾ? ಅದರ ಭಾಗವಾಗಿ ನಿಮ್ಮದು ಮತ್ತು ಆಯ್ಕೆ ಆದದ್ದ ಹೇಗೆ? ಇದಕ್ಕೆ ಕಾರಣ ಇದೆ. 2012ರಲ್ಲಿ ನಾವು ಇದೇ ಗಾಳಿಪಟ ಉತ್ಸವಕ್ಕೆ ಫ್ರಾನ್ಸಿಗೆ DP ಫೆಸ್ಟಿವಲ್ಗೆ ಹೋದಾಗ 3ನೇ ದಿನ ಮಳೆ ಬಂತು. ಎಲ್ಲರೂ ಅವ್ರವ್ರ ಸ್ಟಾಲಲ್ಲಿ ಕೂತು ಏನೋ ಮಾಡ್ತಿದ್ರು. ನಾನೇನು ಮಾಡಿದೆ, ಅಲ್ಲಿ ಮಾತಾಡಲಿಕ್ಕೆ ಫ್ರೆಂಚ್ ಕಮ್ಯುನಿಕೇಷನ್ ಆಗ್ತಾ ಇಲ್ಲ. ನನ್ನನ್ನು ಸ್ಟಾಲಲ್ಲಿ ಕೂತ್ಕೊಂಡು ಸುಮ್ಮನೆ ಐಫಿಲ್ ಟವರು ಏನೋ ರೇಖಾಚಿತ್ರಗಳನ್ನು ಮಾಡಲಿಕ್ಕೆ ಆರಂಭಿಸಿದೆ. ನಾನು ರೇಖಾಚಿತ್ರ ಆರಂಭಿಸಿದಾಗ ಜನರೆಲ್ಲ ಬಂದು ಸೈಲೆಂಟ್ ಆಗಿ ಇಷ್ಟಪಟ್ಟರು. ಅದನ್ನು ಇಷ್ಟಪಟ್ಟರು. ಕೆಲವರಿಗೆ ನಾನು ಗಿಫ್ಟ್ ಆಗಿ ಕೊಟ್ಟಾಗ ಅವರೊಂದು ಬಂಗಾರದ ಪದಕ ತಿಕ್ಕುವಾಗ ಏನೊಂದು ಅನುಭವಿಸ್ತಾರೆ. ಅಂದ್ರೆ ಈ ಕಲೆಗೆ ಮೂಲ ಫ್ರಾನ್ಸ್. ಇವತ್ತು ಲಿಯೋನಾರ್ಡೋ ಡ ವಿನ್ಸಿ, ಫ್ಯಾಬ್ಲೋ ಪಿಕಾಸೋ ಯಾರೇ ಬಂದ್ರೆ ಅದರ ಮೂಲ ಇವತ್ತು ಅದು ಯುರೋಪ್ ದೇಶ. ಅದ ಕಾರಣ ಕಲೆಗಲ್ಲಿ ಮಹತ್ವ ಇದೆ. ಆನ್ ದ ಸ್ಪಾಟ್ ನೀವು ಸ್ಕೆಚ್ ಐಫಿಲ್ ಟವರ್ನ 2 ನಿಮಿಷ ಮಾಡಿಬಿಟ್ರೆ ಅವ್ರಿಗೂ ದಿಸ್ ಇಸ್ ಗ್ರೇಟ್. ಅಂದ್ರೆ ನಾನು ಆ ಸ್ಕೆಚ್ಗಳನ್ನು ತುಂಬ ಜನರಿಗೆ ಕೊಟ್ಟೆ. ನಮ್ಮ ಟೀಮ್ ಮಂಗಳೂರಿನ ಸರ್ವೇಶ್ ರಾವ್ ಹೇಳಿದ್ರು, ನೀನು ಕೈಟ್ ಫ್ಲೈ ಮಾಡೋದಕ್ಕಂತ ಚಿತ್ರ ಕೊಡು, ನಮ್ಮ ವೆಬ್ಸೈಟ್ ಹಾಕು, ನಮಗೊಂದು ನಮ್ಮ ಟೀಮ್ ಮಂಗಳೂರು ಒಂದು ಹೆಮ್ಮೆ ಅಂತೇಳಿ ಎಲ್ಲರಿಗೂ ಕೊಟ್ಟೆ. ಆದರೆ ನೆಕ್ಸ್ಟ್ ಇಯರ್ ನನಗೆ ಅಲ್ಲಿ ಮೇಯರ್ ಮತ್ತು ಆರ್ಗನೈಸರ್ ಒಂದು ಇಮೇಲ್ ಬಂತು. ಏನು ಅಂತ ಹೇಳಿದ್ರೆ, ನಿನ್ನ ಚಿತ್ರ ಇಲ್ಲಿ ಎಲ್ರಿಗೂ ಭಾಳ ಇಷ್ಟ ಆಗಿದೆ, ಆದ ಕಾರಣ ಈ ಬಾರಿಯ ನಮ್ಮ ಪೋಸ್ಟರ್ ವಿನ್ಯಾಸವನ್ನು ನೀನು ಯಾಕೆ ಮಾಡಬಹುದಾ ಅಂತೇಳಿ. ನನಗೆ ನಿಜಕ್ಕೂ ಆಘಾತ ಆಗಿದೆ. ಯಾಕೆಂತ ಹೇಳಿದ್ರೆ, ಜಗತ್ತಿನ ಅತಿ ದೊಡ್ಡ ಗಾಳಿಪಟ ಉತ್ಸವದಲ್ಲಿ ನಾನು ವಿನ್ಯಾಸ ಮಾಡೋದು ಅಂತ ನನಗೆ ಆಶ್ಚರ್ಯದ ಜೊತೆಗೆ ಸಂತೋಷ ಕೂಡ ಆಯ್ತು. ಆದ್ರೆ ಇಲ್ಲೂ ಇಷ್ಟು ದೊಡ್ಡ ಫೆಸ್ಟಿವಲ್ ನನ್ನನ್ನು ಆಹ್ವಾನ ಮಾಡಿದ್ದಾರಲ್ಲ ಅಂತೇಳಿ ನಮ್ಮ ಟೀಮ್ನವ್ರು ಹೇಳಿದ್ರು, ಅಯ್ಯೋ ನಿಮ್ಗೆ ಬಂದ ಅವಕಾಶವನ್ನು ಬಿಡಬೇಡ, ಮಾಡಿ ಕಳಿಸು. ನಾನು 3 ಬೇರೆ ಬೇರೆ ಡಿಸೈನ್ ಮಾಡಿ ಕಳಿಸಿದೆ. 1 ತಿಂಗಳು ಸುದ್ದಿ ಇರಲಿಲ್ಲ. ಆಮೇಲೆ 1 ತಿಂಗಳು ಇಮೇಲ್ ಬಂತು, ನಿನ್ನ ಪೋಸ್ಟರ್ ಸಿಲೆಕ್ಟ್ ಆಗಿದೆ ಅಂತೇಳಿ. ನನಗೆ ಬಹಳ ಖುಷಿಯ ಜೊತೆಗೆ ಆಶ್ಚರ್ಯ ಕೂಡ ಆಯ್ತು. ಅರೆ, ಇಷ್ಟು ದೊಡ್ಡ ಗಾಳಿಪಟ ಉತ್ಸವಕ್ಕೆ ನನ್ನ ಪೋಸ್ಟರ್ ಸಿಲೆಕ್ಟ್ ಆಗಿದೆಲ್ಲ ಅಂತೇಳಿ. ಆಮೇಲೆ 1 ತಿಂಗಳ ನಂತರ ಅಲ್ಲಿಯ ಮೇಯರ್ದು ಒಂದು ಇಮೇಲ್ ಬಂತು, ನಿನ್ನ ಪೋಸ್ಟರ್ ಬಿಗ್ ಸಕ್ಸಸ್ ಆಗಿದೆ. ಅರೆ, ನಂಗೆ ಆಶ್ಚರ್ಯ ಆಯ್ತು. ಫೆಸ್ಟಿವಲ್ಗೆ ಇನ್ನೂ 2 ತಿಂಗಳಿದೆ, ಇವ್ರಿಗೆ ಏನಪ್ಪ ಬಿಗ್ ಸಕ್ಸಸ್ ಅಂತ. ನಾವು ಕನೆಕ್ಟಿಂಗ್ ಫ್ಲೈಟ್ ಅಲ್ಲಿ ಬೆಲ್ಜಿಯಂ ಥ್ರೂ ಪ್ಯಾರಿಸ್ಗೆ ಹೋದ್ದು. ಬೆಲ್ಜಿಯಂ ಏರ್ಪೋರ್ಟ್ ಅಲ್ಲಿ ನೋಡ್ತೀವಿ, ನನ್ನ ಪೋಸ್ಟರ್ ದೊಡ್ಡದು ಮಾಡಿ ಏರ್ಪೋರ್ಟ್ ಅಲ್ಲಿ ಲೈಟ್ ಫೋಕಸ್ ಕೊಟ್ಟು ಹಾಕಿದ್ದಾರೆ. ಪ್ಯಾರಿಸ್ಗೆ ಹೋಗ್ತೇನೆ, ಪ್ಯಾರಿಸ್ನಲ್ಲಿ ಹೈವೇ ಅಲ್ಲಿ, ರಸ್ತೆಯಲ್ಲಿ, ಹೋಟೆಲಲ್ಲಿ, ಬಸ್ಸಲ್ಲಿ ಎಲ್ಲ ಕಡೆ ನನ್ನ ಪೋಸ್ಟರ್ ಹಾಕಿದ್ದಾರೆ. ಆಗ ನನಗೆ ಇವರು ಯಾಕೆ ಈ ರೀತಿ ನನ್ನ ಒಂದು ಪೋಸ್ಟರ್ಗೆ ಮಹತ್ವ ಕೊಟ್ಟರು ಅಂತ ಹೇಳುವಾಗ, ಮರುದಿನ ಅವರು ನಮಗೆ ಅಲ್ಲಿ ಆರ್ಗನೈಸರ್ ಮತ್ತು ಮೇಯರ್ ಹೇಳಿದ್ರು, ನೀನು ಪೋಸ್ಟರ್ ಮಾಡಿದ ಜನರಿಗೆಲ್ಲ ನಿನ್ನನ್ನು ಕೇಳ್ಕೊಂಡು ಬರ್ತಾ ಇದ್ದಾರೆ, ನನ್ನ ಬಗ್ಗೆ ಫ್ರೆಂಚಲ್ಲಿ ಏನೋ ಬರೆದಿದ್ದಾರೆ, ನನ್ನ ಫೋಟೋ ಹಾಕಿದ್ದಾರೆ, ಅವ್ರು ಅದನ್ನು ಓದ್ತಾರೆ. ಕೆಳಗೆ ನಾನು ಪೋಸ್ಟರ್ ಇಟ್ಟಿದ್ದೇನೆ, ಪ್ರಿಂಟ್ ಹೀಗೆ A3 ಪ್ರಿಂಟ್ ಇಟ್ಟಿದ್ದಾರೆ, ನಾನು ಅದನ್ನು ಸಿಗ್ನೇಚರ್ ಮಾಡಬೇಕು. ನಾನು ಸಿಗ್ನೇಚರ್ ಮಾಡಿ 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 ಅದರ ಮೊದಲನೇ ವರ್ಷ 500 ಪೋಸ್ಟರ್ ಪ್ರಿಂಟ್ ಇಟ್ಟಿದ್ದಾರೆ ಅಂತೆ, 170 ಪೋಸ್ಟರ್ ಸೇಲ್ ಆಗಿದಂತೆ. ಸೆಕೆಂಡ್ ಡೇನೆ 500 ಪೋಸ್ಟರ್ ಖಾಲಿ ಆಯ್ತು. ರೀಪ್ರಿಂಟ್ ಮಾಡಿ 3000 ಪೋಸ್ಟರ್ ಇಟ್ಟು 3000 ಪೋಸ್ಟರ್ಗೆ ನಾನು ಸಿಗ್ನೇಚರ್ ಮಾಡಿ ಎಲ್ಲವೂ ಮಾರಾಟ ಆಯ್ತು. ಆಗ ಅವ್ರು ಎಣಿಸ್ಕೊಂಡ್ರು, ಇದು ಕೇವಲ ಪೋಸ್ಟರ್ ಅಲ್ಲ. ನಾನು ಎಣಿಸ್ಕೊಂಡೆ, ಯಾಕಂದ್ರೆ ಇದೊಂದು ಕಲಾಕೃತಿಯಾಗಿ ಸ್ವೀಕಾರ ಮಾಡ್ತಾರೆ ಅವರು. ನೋಡಿ, ಈಗ ಈ ಬಾರಿಯ ಪೋಸ್ಟರ್ ನಾನು ಆ ಬಗ್ಗೆ ಹೇಳ್ತೇನೆ. ಈಗ ಈ ಬಾರಿ ಒಂದು ರೀತಿಯಲ್ಲಿ ಸ್ಟ್ಯಾಂಪ್ ಕಲೆಕ್ಷನ್ ಆ ರೀತಿಯಾದ ಮೆಂಟಾಲಿಟಿ ಅಲ್ಲಿನ ಜನರಲ್ಲಿ ಯಾಕಿದ್ ಮಾಡ್ತಾ ಹೇಳಿದ್ರೆ, ಇದನ್ನೊಂದು ಬರೀ ಪೋಸ್ಟರ್ ಅಂತ ಸ್ವೀಕಾರ ಮಾಡ್ತಾರೆ. ಇವರೊಂದು ಇದನ್ನೊಂದು ಕಲಾಕೃತಿ ಅಂತ ಮನೆಯಲ್ಲಿ ಫ್ರೇಮ್ ಹಾಕಿರ್ತಾರೆ. ಯಾಕೆಂತ ಹೇಳಿದ್ರೆ ನೋಡಿ, ಈ ಪೋಸ್ಟರ್ ಅಲ್ಲಿ ನಾನು ಎಲ್ಲಿಯೂ ಕಂಪ್ಯೂಟರ್ ಟಚ್ ಮಾಡಲಿಲ್ಲ. ನಾನು ಫುಲ್ ಹ್ಯಾಂಡ್ ವರ್ಕ್ ಮಾಡಿದ್ದೇನೆ. ಪ್ರತಿಯೊಂದು ಇದರಲ್ಲಿ ನನ್ನ ಕೈ ಚಳಕ, ಈ ಬಣ್ಣಗಳು, ರೇಖೆಗಳು, ಅದರಲ್ಲಿರೋ ವಿಷಯಗಳು. ಮತ್ತೆ ಎರಡನೇದಾಗಿ ನಾವೆಲ್ಲರೂ ಜಾಗತಿಕ ತಾಪಮಾನ, ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತಾರೆ. ಅರೆ, ಯಾರು ಜಾಗತಿಕ ತಾಪಮಾನ ಕಾರಣ? ನಾವೇ. ಪರಿಹಾರ ಕೂಡ ನಾವೇ ಕಂಡುಕೊಳ್ಬೇಕು ಅಂತ ಒಂದು ಮೆಸೇಜ್ ಅನ್ನು ಇದರಲ್ಲಿ ಇಟ್ಟಿದ್ದೇನೆ. ಇದು ಮೇಲ್ನೋಟಕ್ಕೆ ನೋಡುವಾಗ ಸಾಮಾನ್ಯ ಒಂದು ಗಾಳಿಪಟ ಕಾಣಬಹುದು, ಆದ್ರೆ ಇಲ್ಲಿ ಒಳನೋಟಕ್ಕೆ ಕಂಡ್ರೆ ನೋಡಿ, ಇದು ಆಕಾಶ. ಇವತ್ತು ಆಕಾಶ ಏನಾಗಿದೆ ಅಂತ ಹೇಳಿದ್ರೆ ಏರ್ ಪೊಲ್ಯೂಷನ್ ಆಗಿದೆ, ಆಕಾಶ ಮಾಲಿನ್ಯ ಆಗಿದೆ. ನಮ್ಮ ಇಂಡಸ್ಟ್ರಿ ಇರ್ಬೋದು, ಫ್ಲೈಟ್ಗಳಿರ್ಬೋದು, ನೋಡಿ ಆಕಾಶ ಎಲ್ಲ ಪೊಲ್ಯೂಷನ್ ಆಗಿದೆ. ಇದು ಏನು ಅಂತ ಹೇಳಿದ್ರೆ ಮನುಷ್ಯನ ಮನಸ್ಸಿನ ಒಂದು ವಿಕೃತ ಪರಿಕಲ್ಪನೆಗಳು. ಯಾಕಂದ್ರೆ ನೋಡಿ, ನಮ್ಮ ಮನಸ್ಸು, ನಮ್ಮ ಮೆದುಳು ಯಾವಾಗಲೂ ಒಂಥರ, ನಮ್ಮ ಮನಸ್ಸು ಯಾವಾಗಲೂ ಚಂಚಲ, ಬೇಕು ಬೇಡ, ಅದು ಹೌದು, ಹೀಗೆ ರೋಷ, ಘರ್ಷಣೆ, ಪ್ರೀತಿ, ನಲಿವು, ಹಾಗೆ ಆ ತರ ಕೊಟ್ಟಿದ್ದೇನೆ. ಇದು ನಮ್ಮ ಇದು ನಮ್ಮ ನದಿ, ಸಾಗರ. ಆದ್ರೆ ಇವತ್ತು ನಾವು ಡ್ಯಾಮು ಅಭಿವೃದ್ಧಿ ಅಂತ ಹೇಳಿ ಎಲ್ಲ ಡ್ಯಾಮ್ ಕಟ್ಟಿ ನದಿಯಲ್ಲಿ ಕಲ್ಲು ಮತ್ತು ಮಣ್ಣುಗಳು ಕಾಲ್ತಾ ಉಂಟು. ಅಂದ್ರೆ ನೀರು ಡ್ರೈ ಆಗಿದೆ. ಇದು ನಿಮ್ಮ ಭಾಗಕ್ಕೆ ಇಡಿ ಸ್ಟ್ರೈಟ್ ಹೀಗೆ, ಹಾಗೆ ಹಾಗೆ ನಿಮ್ಮ ಭಾಗಕ್ಕೆ ಹಾಗಲ್ಲ, ಹೀಗೆ ಹೀಗೆ ಈ ಕಡೆ. ಎಸ್ ಇದು ಫಾರೆಸ್ಟ್, ಕ್ಯಾಮರಾಕ್ಕೆ ಫೇಸ್ ಹಾಕು. ಇದು ಫಾರೆಸ್ಟ್.
ಇವತ್ತು ಫಾರೆಸ್ಟ್ ಏನಾಗಿದೆ ಅಂತ ಹೇಳಿದ್ರೆ ಫಾರೆಸ್ಟ್ ಫೈರ್ ಎನ್ಕ್ರೋಚ್ಮೆಂಟ್ ಅಂತ ಹೇಳಿ ಅಲ್ಲಿ ಕೂಡ ವಿಕೃತ ಆಗಿದೆ. ಆ ಗ್ರೀನ್ ಹೋಗಿ ಕೆಂಪು ಆಗ್ತಾ ಉಂಟು. ಇದು ನಮ್ಮ ಕೃಷಿ ಭೂಮಿ. ಅದು ಇವತ್ತು ಕೃಷಿ ಭೂಮಿ ಹಸಿರು ಹೋಗಿ ಮಣ್ಣು ಕಾಣ್ತೇವೆ. ನಾವು ಸೈಟ್ ಫ್ಲಾಟ್ ಅಂತ ಕೃಷಿ ಭೂಮಿಯನ್ನು ಕನ್ವರ್ಟ್ ಮಾಡ್ತಾ ಇದ್ದೇವೆ. ಇದು ನಮ್ಮ ಆಧ್ಯಾತ್ಮಿಕ ಸ್ಪಿರಿಚುವಲ್ ಇರ್ಬೋದು. ಆದ್ರೆ ನಾವು ಯಾವತ್ತು ಜಾತಿ ಘರ್ಷಣೆ, ಹಿಂದೂ ಮುಸ್ಲಿಂ ಘರ್ಷಣೆ ಅಂತ ಹೊಡೆದುಕೊಳ್ತಿರ್ತೇವೆ. ಇಲ್ಲಿ ನೋಡಿ, ಈ ವ್ಯವಸ್ಥೆಗಳನ್ನು, ಈ ಪರಿಸರವನ್ನು, ಈ ಸಮಾಜವನ್ನು ಸುಧಾರಣೆ ಮಾಡಬೇಕು, ಬದಲಾವಣೆ ಮಾಡಬೇಕು ಅಂತ ಹಲವಾರು ಜನರ ಮನಸ್ಸಿನಲ್ಲಿದೆ. ಆದರೆ ಪ್ರತಿಯೊಬ್ಬರು ಒಂದು ಚೌಕಟ್ಟಿನೊಳಗೆ ಸಿಕ್ಕಾಕೊಳ್ತಿದ್ದಾರೆ. ಅಸಹಾಯಕ ಪರಿಸ್ಥಿತಿ, ಎಲ್ಲರೂ ಅವರವರ ಸಿಕ್ಕಾಕೊಳ್ತಾರೆ. ಒಂದು ರೀತಿಯಲ್ಲಿ ನೇತಾಡ್ತಾ ಇದ್ದರು ಅಂತ ಹೇಳ್ಬೋದು. ಆ ತರ ಆಗ್ತಾರೆ, ಏನು ಮಾಡ್ಲಿಕ್ಕೆ ಆಗದ ಅಸಹಾಯಕ ಪರಿಸ್ಥಿತಿ. ಇಲ್ಲಿ ಏನಾಗುತ್ತೆ ಹೇಳಿದ್ರೆ, ಇದು ಕೈಟ್ ಫೆಸ್ಟಿವಲ್ಗೆ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ. ಅಂದ್ರೆ ಸಾಂಕೇತಿಕವಾಗಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕಲರ್ಫುಲ್ ಡ್ರೀಮ್ಸ್ ಇದೆ, ಬಣ್ಣದ ಕನಸುಗಳಿವೆ. ನಮ್ಮ ಲೈಫಲ್ಲಿ ನಾನು ಹಾಗಾಗ್ಬೇಕು, ಹೀಗಾಗ್ಬೇಕು, ಶ್ರೇಷ್ಠ ಆಗ್ಬೇಕು, ದುಡ್ಡು ಮಾಡಬೇಕು ಅಂತೇಳಿ. ಆದ್ರೆ ಇವರೆಲ್ಲ ಕ್ರಿಯಾಶೀಲರಾಗಿರುವಾಗ ಇಲ್ಲಿ ಒಂದು 3 ಜನ ಲೇಜಿಗಳಾಗಿ ಕೂತಿದ್ದಾರೆ. ನಮ್ಮ ತುಳುನಾಡಲ್ಲಿ ಹೇಳ್ತಾರೆ, ಅಂದುಪರ ಆರಿಜ್ಯ ಪೊಕ್ಕಡೆ, ಅಂದುಪರ ಆವಂಜಿ ಹೇಳಿ. ಇಡೀ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಇವರಿಂದ. ನೋಡಿ, ಇಲ್ಲಿ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಆ ಪ್ರಾಬ್ಲಮ್ ಮತ್ತೆ ಮೇಲೆ ಮೇಲೆ ಬಂದು ಫ್ರಮ್ ಬ್ಲಾಂಕ್ ಟು ಇನ್ಫಿನಿಟಿ, ಶೂನ್ಯದಿಂದ ಅನಂತದೊಳಗೆ ಮತ್ತೆ ಅದು ಎಕ್ಸ್ಪಾಂಡ್ ಆಗ್ತಾ ಹೋಗ್ತದೆ. ಇದು ಏನು ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ, ಈ DP ಅಂತ ಹೇಳಿದ್ರೆ ಒಂದು ಸಿಟಿ. ಅದು ಈ DP ಆಚೆ ಇಂಗ್ಲೆಂಡ್, ಈ ಕಡೆ ಫ್ರಾನ್ಸ್, ನಡುವೆ ಇಂಗ್ಲಿಷ್ ಚಾನೆಲ್ ಸಮುದ್ರ. ಈ DP ಸಿಟಿಯಲ್ಲಿ ಒಂದು ಸೀಗಲ್ ಅಂತ ಹೇಳ್ತೇವೆ, ಕಡಲಕಾಗೆ ಅಂತೇಳಿ. ಇಡೀ ಸಿಟಿಯಲ್ಲಿ ಆ ಕಡಲಕಾಗೆ ನೀವು ರಾತ್ರಿ 3 ಗಂಟೆಗೆ ನಮ್ಮ ಲಾಡ್ಜ್ ಅಲ್ಲಿ ಕೂಗ್ತಾ ಇರ್ತದೆ, ಮಧ್ಯಾಹ್ನ 12 ಗಂಟೆಗೆ ಕೂಗ್ತಾ ಇರ್ತದೆ. ಅವರು ಈ ಹಕ್ಕಿಯನ್ನು ಅವರ ಒಂದು ಸ್ನೇಹಿತರಾಗಿ ನೋಡ್ಕೊಳ್ತಾರೆ. ನೋಡಿ, ರೆಸ್ಟೋರೆಂಟ್ ಅಲ್ಲಿ ಬಂದು ತಿಂಡಿಗೆ ಹಿಕ್ಕೆ ಆಗ್ತದೆ, ಆದ್ರೆ ಅವ್ರು ಓಡಿಸುದಿಲ್ಲ. ಅಂದ್ರೆ ಈ ಹಕ್ಕಿ ಸೀಗಲ್ DPಯ ಒಂದು ಪಾರ್ಟ್ ಅದು. ಅದಕ್ಕೆ ಅದನ್ನು ಕೊಟ್ಟಿದ್ದೇನೆ. ಇದು ಏನಂತ ಹೇಳಿದ್ರೆ ಇಂಗ್ಲಿಷ್ ಕ್ಯಾನಲ್ ಅಂದ್ರೆ ಸಮುದ್ರ, ಅದು ಅದ ಕಾರಣ ತೆರೆಯನ್ನು ಕೊಟ್ಟಿದ್ದೇನೆ. ಇದು ಏನಂತ ಹೇಳಿದ್ರೆ ನೋಡಿ, ಅಲ್ಲಿ ಸ್ಟಂಟ್ ಕೈಟ್ ಅಂತ ಹೇಳ್ತಾರೆ, ಅದು ತಿರುಗಿಸ್ತಾ ಇರ್ತಾರೆ. ಎಲ್ಲ ದೇಶದವರು ತಿರುಗಿ ಇದು ಮನುಷ್ಯನ ಮನಸ್ಸು ತಿರುಗ್ತಾ ಇರ್ತದೆ. ಎಲ್ಲ ಒಂದು ಇದು ಕೊಟ್ಟ ಕಾರಣ. ಮತ್ತೆ ಸರ್ವಲಾಂಟ್ ಅಂದ್ರೆ ಇದು ಫ್ರೆಂಚ್, ಡಿ ಸರ್ವಲಾಂಟ್ ಅಂದ್ರೆ ಗಾಳಿಪಟ ಉತ್ಸವ ಅಂತೇಳಿ. ಹಾಗೆ ಇದು ಈ ಪೋಸ್ಟರ್ ನಮ್ದು ಸಿಲೆಕ್ಟ್ ಆಗಿದೆ. ಒಂದು ಜಾಗತಿಕ ಒಟ್ಟಾರೆಯಾಗಿ ನಾವು ಸೃಷ್ಟಿ ಮಾಡಿದಂತ ಎಲ್ಲಾ ಸಮಸ್ಯೆಗಳು ಆಕಾಶದತ್ತರಕ್ಕೆ ಹಾರ್ತಾ ಇದೆ ಅನ್ನುವಂಥದ್ದು, ಅದು ಕಲುಷಿತಗೊಳ್ತಾ ಇದೆ ಅಂತ ಅನ್ನುವಂತ ಮೆಸೇಜ್ ಅನ್ನ ಅಲ್ಲಿ ಕೈಟ್ ಅಂದ್ರೆ ಗಾಳಿಪಟ ಹೋಗಿ ಅಲ್ಲಿ ಕೊಡ್ತಾ ಇದೆ, ಅಲ್ಲಿಂದ ನಮ್ಗೆ ತಿಳಿಸ್ತಾ ಇದೆ. ಹೌದೌದು, ಮೇಲ್ನೋಟಕ್ಕೆ ನೋಡಿ ಗಮನ ಸೆಳೀತಾ ಉಂಟು. ನಾನು ಹೀಗೆ ಆಗ್ತಾ ಉಂಟು, ನೀವು ಸರಿ ಮಾಡಬೇಕು ಅಂತ ಮೇಲ್ನೋಟಕ್ಕೆ ಬಂದು ಗಮನ. ಅದು ಜಾಗತಿಕ ತಾಪಮಾನದ ಕೊಟ್ಟಿದ್ದೇನೆ. ಎರಡನೇದಾಗಿ ಇದರಲ್ಲಿ ನನ್ನ ಫುಲ್ ಹ್ಯಾಂಡ್ ವರ್ಕ್ ಇದ್ದ ಕಾರಣ ನೋಡಿ, ಒಂದು ದಿನೇಶ್ ಹೋಳ್ ಅಂತ ಅವ್ರು ಹೆಸರು ಹಾಕಿದ್ದು ಬಿಟ್ರೆ ಮತ್ತೆಲ್ಲವೂ ಇದು ನನ್ನ ಕೈಚಳಕ. ಈ ಕೈಚಳಕದಾಗಿ ನಾವು ನಮ್ಮ ಆರ್ಟಿಗೆ ಅಲ್ಲಿ ವಿಶೇಷವಾದ ಸ್ಥಾನಮಾನ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ನಾನೀಗ ಮೊನ್ನೆ ಬಂದ 48 ದೇಶಗಳ ಅವರ ರಾಷ್ಟ್ರ ಧ್ವಜಗಳನ್ನು ಮಾರಾಟ ಆಗಿದೆ ಅಂತ ಹೇಳಿದ್ರೆ ಇದು ಈ ಸಲ ಒಂದು ನನ್ನ ಅಂದಾಜು ಒಂದು 4,000 ರಿಂದ 5,000 ಪೋಸ್ಟರ್ಗಳು ಮಾರಾಟ ಆಗಿದೆ. ನಾನಿಲ್ಲಿ ಅವರೊಂದು ಈ ಸೈಜ್ ಪ್ರಿಂಟ್ ಇಟ್ಟಿರ್ತಾರೆ ಅವರ ಮೇನ್ ಕೌಂಟರ್ ಅಲ್ಲಿ, ಪ್ರತಿಯೊಬ್ಬರು ಇದನ್ನು ಪರ್ಚೇಸ್ ಮಾಡ್ತಾರೆ. ನಾನಿಲ್ಲಿ ಸಿಗ್ನೇಚರ್ ಹಾಕಿದ ಕೂಡಲೇ ಅದರ ರೇಟ್ ಜಾಸ್ತಿ ಮಾಡ್ತಾರೆ. ಅವರು 1 ತಗೊಳ್ಳೋರು 10 ತಗೊಳ್ತಾರೆ. ಈಗ 2014 ಮತ್ತು 2016ಗೆ ಇದಕ್ಕಿಂತ ಸಿಗ್ನೇಚರ್ ಇಲ್ಲದಿದ್ರೆ ಅದರ ರೇಟ್ ಎಷ್ಟು? ಅಲ್ಲಿ €5. 5 ಯೂರೋ. €1 ಅಂದ್ರೆ ₹84. 5 ಯೂರೋ. ನನ್ನ ಸಿಗ್ನೇಚರ್ ಹಾಕಿದ್ರೆ ಅದಕ್ಕೆ €25. 25. ಅದರ ಜೊತೆಗೆ 2014, 2016 ಪೋಸ್ಟರ್ಗಳಿಗೆ ವ್ಯಾಲ್ಯೂ ಜಾಸ್ತಿ, ಹಳೆ ಪೋಸ್ಟರ್ ಅಂತ, ಅದನ್ನು ಸೇಲಿಗೆ ಇಟ್ಟಿದ್ದಾರೆ. ಒಂದು ₹5,000-6,000. ಹೌದು, ಅಂದ್ರೆ ಯೂರೋಗಳು. ಇದರ ಜೊತೆಗೆ ಈಗ ಏನ್ ಹೇಳಿದ್ರೆ ಟಿ ಶರ್ಟ್, ಕ್ಯಾಪ್, ಮಗ್, ಅದರಲ್ಲಿ ಎಲ್ಲವೂ ಇದನ್ನು ಬಳಸಿಕೊಂಡಿದ್ದಾರೆ. ಅದಕ್ಕೆ ಎಲ್ಲವೂ ಈ ಸಿಂಬಲ್ ಹೇಳಿದ್ರೆ DP ಹೇಳಿದ ಕೂಡಲೇ ದಿನೇಶ್ ಹೋಳ್ ಅಂತ ಆ ತರ ಒಂದು ನಮಗೆ ಕಲೆಯಲ್ಲಿ ಕೂಡ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಕ್ಕಿತು ಟೀಮ್ ಮಂಗಳೂರಿನ ಜೊತೆಗೆ. ಸೊ ಇದು ಏನಿದೆ, ಇದು ಟೀಮ್ ಮಂಗಳೂರು ಅಂದ್ರೆ ಗಾಳಿಪಟ ಅಂತ ಅನ್ನೋದು ಕೇವಲ ಅದು ಆಕಾಶದಲ್ಲಿ ಹಾರೋದು ಮಾತ್ರ ಅಲ್ಲ, ಒಂದೊಮ್ಮೆ ಇಡೀ ಟೀಮ್ ಮಂಗಳೂರು ನಮ್ಮ ಸಂಸ್ಕೃತಿಯನ್ನ ಆಕಾಶದೆತ್ತರಕ್ಕೆ ತಗೊಂಡು ಹೋಯ್ತು. ಆ ನಂತರದಲ್ಲಿ ಇವತ್ತು ಬಣ್ಣಗಳ ಮೂಲಕ ಆಟ ಆಡೋದು, ಒಬ್ಬ ಕಲಾವಿದನನ್ನು ಕೂಡ ಅಷ್ಟೇ ವ್ಯಾಲ್ಯೂ ಇದೆ ಅಂತ ಅನ್ನೋದು ಬಹಳ ಮುಖ್ಯವಾಗಿ. ಟೀಮ್ ಮಂಗಳೂರಲ್ಲಿ ಎಲ್ಲರೂ ಕೂಡ ಇದ್ದಾರೆ ಅಂತ ಅನ್ನೋದು, ಯಾರ್ಯಾರು ಇದ್ದಾರೆ ಅಂತ ಅನ್ನೋದನ್ನು ಕೂಡ ತಿಳ್ಕೊಳ್ಬೇಕು. ಅದರ ಜೊತೆಗೆ ಅಂತಾರಾಷ್ಟ್ರೀಯ ಪ್ರವಾಸದಲ್ಲಿ ಒಂದು ವಿಶೇಷ ಸಂದೇಶವನ್ನು ಕೊಟ್ಟು ಬಂದಿದ್ದಾರೆ ಟೀಮ್ ಮಂಗಳೂರು. ಅದು ಏನು ಅಂತ ಮುಂದೆ ನಾನು ಹೇಳ್ತೇನೆ ಸಣ್ಣ ಬ್ರೇಕ್ನ ಬಳಿಕ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಟೀಮ್ ಮಂಗಳೂರು ಫ್ರಾನ್ಸಿಗೆ ಹೋಗಿ ಬಂದಿದೆ, ಬಹಳ ವಿಶೇಷವಾದ ಸಂದೇಶವನ್ನು ಕೂಡ ಕೊಟ್ಟು ಬಂದಿದೆ. ಈಗಾಗಲೇ ನಾನು ಮಾತಾಡ್ತಾ ಇದ್ದೆ ದಿನೇಶ್ ಹೋಳ್ರೆ, ಇಲ್ಲಿ ನೀವು ಕೊಟ್ಟಂಥ ಸಂದೇಶಗಳು ಅಂದರೆ ಅವ್ರಿಗೆ ಇದು ಭಾರತದ ಬೆಳವಣಿಗೆಗಳು ಅಂತ ನಾವು ಬಹುಶಃ ನಮಗೆ ಇತ್ತೀಚೆಗೆ ಪಶ್ಚಿಮ ಘಟ್ಟದಲ್ಲಿ ಒಂದಷ್ಟು ಅಲ್ಲಿ ಅದರ ಕಲುಷಿತಗೊಳಿಸುವಂಥ ಹಾಳು ಮಾಡುವಂಥ ಪ್ರಯತ್ನಗಳು ಆಗ್ತಾ ಇರುವಾಗ ನಿಮ್ಮ ಹೋರಾಟಗಳು ನಡೀತಾ ಇದ್ವು. ಸೊ ಅದರ ಜೊತೆಗೆ ಆ ಸಂದೇಶವನ್ನು ನೀವು ಒಂದು ಕಲೆಯ ಮೂಲಕ ಅಲ್ಲಿ ಹೋಗಿ ಹಾರಿಸಿದ್ದೀರಿ. ಅದನ್ನು ಅವರು ಒಪ್ಪಿಕೊಳ್ಳಲಿಕ್ಕೆ ಕಾರಣಗಳೇನು? ಅಲ್ಲಿ ಅಂತ ಬೆಳವಣಿಗೆಗಳು ಇವೆ ಅಂತನೋ ಅಥವಾ ಜಾಗತಿಕ ಮಟ್ಟದಲ್ಲಿ ಇದು ನಡೀತಾ ಇವೆ ಅಂತ? ಅಲ್ಲಲ್ಲ, ಭಾಗವಾಗಿ ಅಂದ್ರೆ ನೀರು ಮತ್ತು ಕಾಡು ದೇಶ ಇಡೀ ಪ್ರಪಂಚಕ್ಕೆ ಒಂದೇ ಅದು.
ಈಗ ನೀರಿನ ಸಮಸ್ಯೆ ಇಲ್ಲಿ ಇರ್ಬೋದು, ಯುರೋಪ್ನಲ್ಲಿ ಇರ್ಬೋದು, ಅಮೆರಿಕದಲ್ಲಿ ಇರ್ಬೋದು. ಕಾಡು ವಿನಾಶ ಆಗುವ ಬಗ್ಗೆ ಇಲ್ಲಿ ಇರ್ಬೋದು, ಅಮೆರಿಕದಲ್ಲಿರ್ಬೋದು, ಇಡೀ ವಿಶ್ವದಲ್ಲೇ ಒಂದು. ಈಗ ಜಾಗತಿಕ ತಾಪಮಾನ, ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಇಡೀ ವಿಶ್ವಕ್ಕೆ ಅದು. ಆದ ಕಾರಣ ನೀರಿನ ಸಮಸ್ಯೆ ಕರ್ನಾಟಕ, ನಮ್ಮ ಮಂಗಳೂರಿನಲ್ಲಿ ಮಾತ್ರ ಅಂತಲ್ಲ, ಇಡೀ ವರ್ಲ್ಡಲ್ಲಿ ನೀರು ಉಳಿಸಬೇಕು ಅಂತ ಸಂದೇಶದ ಜೊತೆಗೆ ಇದರ ಜೊತೆಗೆ ಮೊನ್ನೆಯಲ್ಲಿ ಕೂಡ ಅಲ್ಲೇ ಒಂದು ಲೈವ್ ಒಂದು ಕಲಾಕೃತಿಯನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿಯೂ ನಾನು ಈ 48 ದೇಶಗಳ ನ್ಯಾಷನಲ್ ಫ್ಲಾಗ್ ಅನ್ನು ಹಾಕಿ ಅವರ ಸಿಗ್ನೇಚರ್ ತಗೊಂಡು ಅದನ್ನು ಸಾಧ್ಯವಾದರೆ ಯುನೆಸ್ಕೋಗೆ ಕಳಿಸುವ ಪ್ರಯತ್ನ ಕೂಡ ಮಾಡ್ತಾ ಇದ್ದೇವೆ. ಈಗ ಅಲ್ಲಿಯ ಕಮ್ಯುನಿಕೇಶನ್ ಇಟ್ಕೊಂಡಿದ್ದೇವೆ ಅಲ್ಲಿಯ ಮೇಯರ್ನ ಜೊತೆಗೆ. ಅಂದರೆ ಯುನೆಸ್ಕೋ ಮುಖಾಂತರ ಹೋದಾಗ ವರ್ಲ್ಡ್ ಅಲ್ಲಿ ಇವತ್ತು ನೀರನ್ನು ಉಳಿಸಬೇಕು ಅಂತ ದೊಡ್ಡ ಪ್ರಯತ್ನಗಳು ಚರ್ಚೆಗಳಾಯ್ತು ಆಯ್ತಾ ಅಂತ. ಹೌದು, ಅಲ್ಲಿ ಖಂಡಿತ ಆಯ್ತು. ಯಾಕೆಂದ್ರೆ ಕಳೆದ ವರ್ಷ ನಮ್ಮ ಎತ್ತಿನ ಹೊಳೆಯ ಪ್ರಾಜೆಕ್ಟ್ನ ಬಗ್ಗೆ ಕೂಡ ಅವರು ಬಹಳ ಕುತೂಹಲರಾಗಿ ಆ ಫೆಸ್ಟಿವಲ್ನಲ್ಲಿ ಇದರ ಬಗ್ಗೆ ವಿಶೇಷವಾದ ಕಾಳಜಿ ವಹಿಸಿಕೊಂಡಿದ್ದಾರೆ. ಪರಿಸರ ನಿಮಗೂ ಒಂದೇ ನಮಗೂ ಒಂದೇ ಅಂತೇಳಿ ನೋಡಿ. ಅಲ್ಲಿ ಆರ್ಗನೈಸರ್ ಸ್ಯಾಂಡ್ ಅಂಡ್ ಸಫರ್ಗ್ ಅಂತ ಇವರಿಗೆ ಭಾರತ ದೇಶ ನೋಡಲಿಲ್ಲ, ಇವರಿಗೆ ಪಶ್ಚಿಮ ಘಟ್ಟ ನೋಡಲಿಲ್ಲ, ನೇತ್ರಾವತಿ ನೋಡಲಿಲ್ಲ. ಆದರೆ ಕಳೆದ ವರ್ಷ ನನ್ನ ಇದೇ ಪೋಸ್ಟರ್ ಮಾಡುವ ಸಂದರ್ಭದಲ್ಲಿ ನನ್ನ ಫೇಸ್ಬುಕ್ಕಲ್ಲಿ ನೋಡಿ, ನೀನೇನೋ ಪರಿಸರಕ್ಕೆ ಏನೋ ಮಾಡ್ತಾ ಇದ್ದಿ, ನನ್ನ ಪ್ರಯತ್ನ ಕೂಡ ಅದಕ್ಕೆ ಸೇರ್ತೀನಿ, ನಾನು ಕೂಡ ಜಾಯಿಂಟ್ ಆಗ್ತೇನೆ ಅಂತ ಹೇಳಿದಾಗ ನಂಗೆ ಕಂಡದ್ದೇನು ಹೇಳಿದರೆ, ನಮ್ಮ ದಕ್ಷಿಣ ಕನ್ನಡದವರಿಗೆ ಕಾಣದ ನೇತ್ರಾವತಿಗೆ ಅವರಿಗೆ ಅದರ ಕಾಳಜಿ ಉಂಟು ಅಂತ ಹೇಳಿದ್ರೆ ಹಾಗಾದರೆ ವಿಶ್ವದಲ್ಲಿ ಪರಿಸರಕ್ಕೆ ಯಾವ ರೀತಿ ಸ್ಥಾನಮಾನ ಕೊಡ್ತಾರೆ ಅಂತ ಈ ಪೋಸ್ಟರ್ ಮೂಲಕ ನಾನು ಕಂಡುಕೊಂಡಿದ್ದೇನೆ. ಪ್ರತಿಯೊಬ್ಬರು ಕೂಡ ಪರಿಸರಕ್ಕೆ ಸ್ಪೆಷಲ್. ಈಗ ನಾನು ಟ್ರೈಬಲ್ನ ಬಗ್ಗೆ ಹೇಳಿದರೆ, ಇಂಡಿಯನ್ ಟ್ರೈಬಲ್ ಬಗ್ಗೆ ಹೇಳಿದರೆ ಅವರು ಬಹಳ ಕುತೂಹಲ ಹೇಳಿದರೆ, ಟ್ರೈಬಲ್ ಅಂತ ಹೇಳಿದರೆ ಕಾಡು, ಕಾಡು ಅಂದರೆ ಪರಿಸರ, ಪರಿಸರ ನಮ್ಮ ಮೂಲ. ಈಗ ಫ್ರಾನ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕಾಗಿದೆ ನಾನು ಈ ಬಗೆಗೆ. ಅಲ್ಲಿ ನಮಗೆ ಗೊತ್ತಿರುವ ಹಾಗೆ ಕಾನೂನುಗಳೆಲ್ಲ ಬಹಳ ಗಟ್ಟಿಯಾಗಿದೆ. ಅಂತೂ ಪ್ರಕೃತಿ, ಪರಿಸರ, ನಿಸರ್ಗದ ಬಗೆಗೂ ಅಂತೂ ಕೂಡ ಅದನ್ನು ಅವರು ಮುಟ್ಲಿಕ್ಕೆ ಬೀಳುವುದಿಲ್ಲ ಯಾರಿಗೂ ಕೂಡ. ಸೊ ಅಲ್ಲಿ ಹೇಗಿದೆ ಸರ್ ಇದನ್ನು ನೋಡುವಾಗ? ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳು ಕಂಡಿದ್ದರು, ಮತ್ತು ಅಲ್ಲಿ ಯಾವ ರೀತಿಯ ಒಂದು ಜನರು ಹೇಗೆ? ಅವರಿಗೆ ಏನಂತ ಹೇಳಿದ್ರೆ, ಈಗ ಅವರು ಪ್ರಕೃತಿ ಉಳಿಸ್ತಾರೆ, ಅದಕ್ಕೆ ಬಿಗಿಯಾದ ಕಾನೂನು ಕ್ರಮ ಕಟ್ಟಗಳಿವೆ ಸರಿ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಅವರಿಗೆ ವರ್ಷದಿಂದ ವರ್ಷ ಮಳೆ ಕಡಿಮೆ ಆಗೋದು, ನೀರು ಕಡಿಮೆ ಆಗೋದು, ಇದಕ್ಕೆ ಫ್ರಾನ್ಸ್ ಒಂದು ಅಂತಲ್ಲ, ಇವತ್ತು ಇಡೀ ಜಾಗತಿಕ ಮಟ್ಟದಲ್ಲಿ ಆದರೆ ಅದು ಫ್ರಾನ್ಸಿಗೂ ಅದರ, ಯುರೋಪಿಗೂ ಅದರ ಇದು ಬಿಸಿ ತಟ್ಟಲಿದೆ. ಆದ ಕಾರಣ ಅವರು ಮುಂಜಾಗ್ರತಾ ಕ್ರಮವಾಗಿ ನೋಡಿ, ಈಗ ವಿದೇಶಗಳಲ್ಲಿ ಹೇಗೆಂದರೆ ಪರಿಸರ ಸಂರಕ್ಷಣೆ ಮಾಡುವಾಗ ಅವರು 20 ವರ್ಷ ನಂತರ ಹೇಗೆ ಅಂತ ಡೆವಲಪ್ಮೆಂಟ್ ಮಾಡೋದು. ನಾವು ಇವತ್ತಿಂದ ನಾಳೆಗೆ ಅಂತಲ್ಲ ಡ್ಯಾಮ್ ಕಟ್ಟಿ ಮುಗಿಸೋದಲ್ಲ. ಅವರು ಒಂದು ಡ್ಯಾಮ್ ಕಟ್ಟಿದರೆ ಇನ್ನು 20 ವರ್ಷ ನಂತರ ನಮ್ಮ ಸಮಸ್ಯೆಗಳಿಗೆ ನಾವೇ ಹೇಗೆ ಒಗ್ಗಿಕೊಳ್ತೇವೆ, ನಾವು ಯಾವ ರೀತಿ ಆಗಬೇಕು ಅಂತೇಳಿ. ಆದ್ರೆ ಅವರು ಮೊನ್ನೆ ನೋಡಿ ನೋಡಿದ ಕೂಡಲೇ ಹೌದು, ಎಲ್ಲೋ ಒಂದು ಕಡೆ ನಾವು ಕೂಡ ಇದಕ್ಕೆ ಕ್ರಿಯಾಶೀಲರಾಗಬೇಕು, ನಾವು ಕೂಡ ಜಾಗೃತರಾಗಬೇಕು ಅಂದರೆ ಇಲ್ಲ ಅಂತ ಒಂದು ಸಂದೇಶ ಕೊಟ್ಟ ಕಾರಣ ಅದು ಫ್ರಾನ್ಸಿಗೆ ಮಾತ್ರ ಅಂತಲ್ಲ, ಯುರೋಪಿಗೆ ಮಾತ್ರ ಅಂತಲ್ಲ, ವರ್ಲ್ಡಲ್ಲಿ ನಾವೆಲ್ಲರೂ ಎಟ್ಟರು ಸೇರಿ. ಈಗ ನೋಡಿ 48 ದೇಶಗಳು ಒಟ್ಟಿಗೆ ಸೇರುವಾಗ 48 ದೇಶಗಳು ಒಂದು ತೀರ್ಮಾನ ತಗೊಂಡ್ರೆ, ನೀರು ಉಳಿಸಿ ಒಂದು ತೀರ್ಮಾನ ತಗೊಂಡ್ರೆ, ಇದು ಇಡೀ ಜಗತ್ತಲ್ಲಿ ಅವರು ಇವರು ಅಂತ ನಾವು ದೋಷಾರೋಪಣೆ ಮಾಡುವಂಥದ್ದಲ್ಲ, ಎಲ್ಲ ದೇಶಗಳು ಒಟ್ಟಾಗಿ ಮಾಡುವಂಥದ್ದೇಳಿ ಅದರಲ್ಲಿ ಅವರು ಕಾಳಜಿ ವಹಿಸಿದ್ದಾರೆ ಮೊನ್ನೆ. ಯಾಕೆಂದರೆ ಅಲ್ಲಿಯ ಮೀಡಿಯಾದವರು ನನಗೆ ಒಂದು ಇಂಟರ್ವ್ಯೂ ಮಾಡುವಾಗ ಅಲ್ಲಿಯ ಪಬ್ಲಿಕ್ ಮತ್ತು ಈ ಪೋಸ್ಟರ್ ಖರೀದಿ ಮಾಡುವವರಿಗೆ ಹೌದು ಎಲ್ಲೋ ಒಂದು ಕಡೆ ನೀವು ಹೇಳಿದ್ರು ಸರಿ, ಇದಕ್ಕೆ ನಾವೆಲ್ಲರೂ ಕಾರಣಕರ್ತರಾಗ್ತೇವೆ. ಎಲ್ಲೋ ಇಂಡಿಯಾದಲ್ಲಿ ಆದರೆ ಫ್ರಾನ್ಸಿನವರು ನಾವು ಸರಿ ಇದ್ದೇವೆ, ಇಂಡಿಯಾದಲ್ಲಿ ಆಗಿದೆ ಅಂತಲ್ಲ, ಅಥವಾ ಇಂಡಿಯಾದಲ್ಲಿ ಫ್ರಾನ್ಸರು ಸರಿ ಇದ್ದಾರೆ ಅಂತಾರ. ಜಾಗತಿಕ ಮಟ್ಟದಲ್ಲಿ ಎಲ್ಲೋ ಸಮಸ್ಯೆಗೂ ಎಲ್ಲರೂ ಪಾತ್ರದಾರರು. ಈ ಫಲಾನುಭವಿಗಳು ಈ ಜಗತ್ತಲ್ಲಿ ಎಲ್ಲರೂ ಇರುವ ಕಾರಣ, ಸಮಸ್ಯೆಗಳಾದರೂ ಎಲ್ಲರೂ ಫಲಾನುಭವಿಗಳು ಅಂತ ಕಾರಣ ನೇರವಾಗಿ ನಾವು ಕೂಡ ಹೊಣೆಗಾರರಾಗ್ತೇವೆ ಅಂತೇಳಿ ಇದರ ಬಗ್ಗೆ ಅವರು. ಓಕೆ, ಈ ಸಂದರ್ಭದಲ್ಲಿ ನೀವು ಅಂದರೆ ಇದು ಎಲ್ಲವೂ ಬರ್ತದೆ ಈಗ. ಅಂದರೆ ಬಹಳ ಮುಖ್ಯವಾಗಿ ನಮ್ಮ ಕರಾವಳಿಯಲ್ಲಿ ಆಗ್ತಾ ಇರುವಂಥ ಒಂದು ಬೆಳವಣಿಗೆನೇ ಇಟ್ಟುಕೊಳ್ಳೋಣ. ಸೊ ಈ ಸಂದರ್ಭದಲ್ಲಿ ಈ ಬೆಳವಣಿಗೆಗಳ ಚರ್ಚೆಗೆ ಗ್ರಾಸ ಆಯ್ತಾ? ಆಗಿದೆ, ಖಂಡಿತ ಆಗಿದೆ. ಯಾಕೆಂದ್ರೆ ನೇತ್ರಾವತಿ ನದಿ ತಿರುವು ಕೂಡ ಉತ್ಸವದಲ್ಲಿ ಒಂದು ಮಾತುಕತೆ ಆಗಿದೆ. 3ನೇ ದಿನ ರಾತ್ರಿ ನಾವು ಹೀಗೆ ಎಲ್ಲ ಗ್ಯಾದರಿಂಗ್ ಎಲ್ಲ ದೇಶದವರು ಮಾತಾಡ್ತಿರುವಾಗ ನಿಮ್ಮ ಊರಲ್ಲಿ ನದಿಯನ್ನು ತಿರುಗಿಸ್ತಾರಂತಾರಲ್ಲ, ನದಿಯನ್ನು ಜೋಡಿಸ್ತಾರಂತಲ್ಲ, ಇದು ನಿಸರ್ಗಕ್ಕೆ ವಿರುದ್ಧ ಅಲ್ವಂತ ಮಾತುಕತೆಗಳು ಬಂದಿದೆ. ಆಗೇನಿದ್ರೆ ನಾವು ಹೇಳಿದ್ರೆ ಹೌದು, ಇದು ಎಲ್ಲ ಕಡೆಯಲ್ಲೂ ಆಗುವಂಥ ಸಮಸ್ಯೆಗಳಿಗೆ ನಾವು ಒಂದೇ ನಮ್ಮಲ್ಲಿ ಅಂತಲ್ಲ, ಎಲ್ಲರೂ ಕೂಡ ನದಿಯನ್ನು ಉಳಿಸಬೇಕು, ಎಲ್ಲರೂ ನಿಮ್ಮ ಉಳಿಸಬೇಕು, ನಮ್ಮಲ್ಲಿ ಉಳಿಸಬೇಕು, ಆಗ ನೀರು ಉಳಿಸುವ ಪ್ರಯತ್ನಗಳಾಗ್ತದೆ ಅಂತೇಳಿ ಆತ ಕಡೆ ಕೂಡ ಸಾಕಷ್ಟು ಚರ್ಚೆಗಳಾಗಿವೆ. ಓಕೆ, ಇನ್ನು ನೀವು ಫ್ರಾನ್ಸಿಗೆ ಹೋದಂಥ ಸಂದರ್ಭಗಳಲ್ಲಿ ಅಲ್ಲಿನ ಮೇಯರ್ ಜೊತೆಗೆ ಒಂದು ಇಮೇಜ್ ಕಳಿಸಿದ್ರಿ. ಬಹಳ ಸಿಂಪಲ್ ಇದ್ದಾರೆ, 10 ಬಾರಿ ಅವರು ಆಯ್ಕೆಯಾಗಿದ್ದಾರೆ ಅಂತ. ಅಂದರೆ ಅಲ್ಲಿಯ ಹೇಗಿರ್ತಾರೆ ಅಲ್ಲಿ ಆಡಳಿತಗಾರರು? ಅವರು ಸೆಬೆಸ್ಟಿಯನ್ ಜುಮೈಲ್ ಅಂತೇಳಿ, ನಾನು 2008ರಲ್ಲಿ ಹೋಗುವಾಗಲೂ ಅವರೇ ಮೇಯರು, ಈಗ 2018ರಲ್ಲಿ ಹೋಗುವಾಗಲೂ ಅವರೇ ಮೇಯರು. ನನ್ನಲ್ಲಿ ಮೊನ್ನೆ ಪ್ರಶ್ನೆ ಕಡಿತು, ಹಾಗಾದ್ರೆ ಮೇಯರ್ ಇಲ್ಲಿ ಬದಲಾವಣೆ ಇಲ್ವಾ? ಇದರ ಬಗ್ಗೆ ನಾನು ಅಲ್ಲಿ ಹೋದಾಗ ಆ ಮೇಯರನ್ನೇ ಸಂಪರ್ಕ ಮಾಡಿದೆ, ಮತ್ತೆ ಮೇಯರ್ನ ಜೊತೆಗಿರುವವರನ್ನ ಸಂಪರ್ಕ ಮಾಡಿದೆ. ಆಗ ಒಂದು ಬಂದ ಉತ್ತರ ಏನಂತ ಹೇಳಿದ್ರೆ, ನಮ್ಗೆ ಇನ್ನೊಬ್ಬರನ್ನು ಮೇಯರನ್ನು ಸೃಷ್ಟಿ ಮಾಡದಂತ ವ್ಯವಸ್ಥೆಯನ್ನು ಈ ಮೇಯರ್ ಮಾಡಿದ್ದಾರೆ. ನೋಡಿ, ಇನ್ನೊಂದು ಮೇಯರನ್ನು ಸೃಷ್ಟಿ ಮಾಡದಂತ ವ್ಯವಸ್ಥೆಯನ್ನು ಈ ಮೇಯರ್ ಮಾಡಿರೋ ಕಾರಣ ನಮ್ಗೆ ಇಲ್ಲಿ ಚುನಾವಣೆ ಬೇಡ, ವಿರೋಧ ಆಯ್ಕೆ ಅಂತೇಳಿ. ಯಾಕೆಂತೇಳಿ ನಾನು ಕಣ್ಣಾರೆ ನೋಡಿದೆ, ನಮ್ಮ ಎಲ್ಲಾ ದೇಶಗಳ ಪೆರೇಡ್ ನಗರದಲ್ಲಿ ಮೆರವಣಿಗೆ ಬರ್ತಾ ಇತ್ತು. ನಾನು ನೋಡಿದ ಕೂಡಲೇ ಇವರು ರಸ್ತೆ ಬದಿಯಲ್ಲಿ ನಿಂತಿದ್ದಾರೆ, ಒಬ್ಬರೇ ಏಕಾಂಗಿಯಾಗಿ ಮುಖಕ್ಕೆ ಹಿಡ್ಕೊಂಡು ನಿಂತಿದ್ದಾರೆ. ನನಗೆ ಸ್ಪಷ್ಟ ಬಂತು ಯಾರೋ ಬೇರೆಯವರು ಇರ್ಬೋದು ಅಂತ. ನೋಡೋಕೆ ಅವರು ಮೇಯರು, ಅವರು ಅಲ್ಲಿ ಪ್ರತಿಯೊಂದು ಪಬ್ಲಿಕ್ನಲ್ಲಿ ಯಾರು ಬರ್ತಾ ಇದ್ದಾರೆ ನೋಡಿ,
ಅದು ಹಿರಿಯ 80 ವರ್ಷದ ವಯಸ್ಸಿನಿರ್ಬೋದು, 6 ವಯಸ್ಸಿನ ಮಗು ಇರ್ಬೋದು, ಪ್ರತಿಯೊಬ್ಬರನ್ನು ಹೋಗಿ ಅಪ್ಪಿಕೊಂಡು ವಿಚಾರಣೆ ಮಾಡ್ತಾರೆ. ಫಸ್ಟ್ ಫ್ಲೋರಲ್ಲಿ ಒಂದು ಅಜ್ಜಿ ಅವ್ರಿಗೆ ಕೆಳಗೆ ಬರ್ಲಿಕ್ಕೆ ಆಗದ ಇವರು ಫಸ್ಟ್ ಫ್ಲೋರಿಗೆ ಹೋಗಿ ಅವರನ್ನು ಹಗ್ ಮಾಡಿ ನೋಡಿ. ಆಗ ನಂಗೆ ಕಂಡಿತ್ತು, ಇದೇ ವಿಷಯಕ್ಕೆ ಇವರನ್ನು ಆಯ್ಕೆ ಮಾಡಿದ್ದಾರೆ. ಜನಸಾಮಾನ್ಯರೊಟ್ಟಿಗೆ ಜನಸಾಮಾನ್ಯರಂತೆ ಬೆರೆಯುವ ಕಾರಣ ಅಲ್ಲಿ ಇವರು 10 ವರ್ಷಗಳಿಂದ ಅವಿರೋಧ ಆಯ್ಕೆ ಆಗಿದ್ದಾರೆ. ಮತ್ತು ಇನ್ನೊಂದು ಹೇಳಿದರೆ, ಒಳ್ಳೆಯದಾದ ಒಂದು ಆಡಳಿತ ವ್ಯವಸ್ಥೆ ಕೊಟ್ಟಿದ್ದಾರೆ, ಭ್ರಷ್ಟಾಚಾರಕ್ಕೆ ಎಲ್ಲಿ ಅವಕಾಶ ಮಾಡಿಕೊಡ್ಲಿಲ್ಲ, ಜನಗಳೊಟ್ಟಿಗೆ ನೇರವಾಗಿ ಸಂಪರ್ಕ, ಜನಗಳ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಕಾರಣ ಅವರಿಗೆ ಅಲ್ಲಿ ಚುನಾವಣೆ ಬೇಡ. ಅಲ್ಲಿ ಮೇಯರ್ ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳಿಗಿಂತ ಮೇಲಿನ ಸ್ಥಾನ. ಮೇಯರ್ ಅಂತ ಹೇಳಿದ್ರೆ ಅದು ಅಲ್ಲಿ ಉಸ್ತುವಾರಿ ಸಚಿವರು ಹಾಗೆ ಆ ರೀತಿ ಈಗ ಡಿಪಿ ಅಂತ ಹೇಳಿದ್ರೆ ಅದು ಮೇಯರಿಗೆ ಬಂತು. ಅಲ್ಲಿ ಒಬ್ಬ ಸಚಿವ, ಅಲ್ಲಿ ಒಬ್ಬ ಸರ್ಕಾರದ ಪ್ರತಿನಿಧಿ ಅಂತ, ಇವರೇ ಸರ್ಕಾರದ ಪ್ರತಿನಿಧಿ. ಅದ ಕಾರಣ ಮೇಯರ್ ಅಲ್ಲಿ ಎಲ್ಲರೂ ಮತ್ತೆ ಜನ ಅತ್ಯುನ್ನತವಾದಂತ ಒಂದು ಆಡಳಿತವನ್ನು ಕೊಟ್ಟಿದ್ದಾರೆ. ಒಳ್ಳೆ ಆಡಳಿತ ಕೊಟ್ಟ ಕಾರಣ ಅವರನ್ನೇ ಮತ್ತೆ ಅವಿರೋಧ ಆಯ್ಕೆ ಮಾಡ್ತಾರೆ. ಈಗ ನಾವು ನೋಡಿ, ಅವರು ಇನಾಗ್ರೇಷನ್ ಸಂದರ್ಭದಲ್ಲಿ ನಾವೊಂದು ಕೊಡುವ ಮುಟ್ಟಾಳೆಯನ್ನು ಕೂಡ, ಮುಟ್ಟಾಳೆಗಳನ್ನು ನೋಡಿದೆವು. ಎಷ್ಟು ಮುಟ್ಟಾಳೆ ನಾವು ಈ ಸತಿ ಅಂದ್ರೆ ನಮ್ಗಿಬ್ಬರಿಗೆ ನಮ್ಮ ಪೆರೇಡಿಗೆ ನಮ್ಮ ಅಂದ್ರೆ ಈ ಒಲಿಂಪಿಕ್ಸ್ ಆದಾಗ ಇನಾಗ್ರೇಷನ್ ದಿನ ಈ 48 ದೇಶಗಳು ಅವರವರ ರಾಷ್ಟ್ರಧ್ವಜ, ಅವರವರ ಟ್ರೆಡಿಷನಲ್ ಡ್ರೆಸ್, ಅವರವರ ಟ್ರೆಡಿಷನಲ್ ಕೈಟ್ ಹಿಡ್ಕೊಂಡು ಇಡೀ ನಗರಕ್ಕೆ ಮೆರವಣಿಗೆ. ಬೆಳಿಗ್ಗೆ 10 ಗಂಟೆಗೆ ಆರಂಭ. ಧೋತಿ ಕೂಡ ಉಟ್ಕೊಂಡಿದ್ದೇವೆ, ಮುಟ್ಟಾಳೆ ಕೂಡ ಹಾಕೊಂಡಿದ್ದೇವೆ, ಇಡೀ ನಗರಕ್ಕೆ ಮೆರವಣಿಗೆ ಮಾಡಿದ್ದೇವೆ. ಸ್ಪೆಷಲ್ ಆಯ್ತಾ ಅವರಿಗೆ ಧೋತಿ ಉಟ್ಕೊಂಡದ್ದು? ಅವ್ರಿಗಂದ್ರೆ ಇದು ಹೇಗೆ ಕಟ್ತಾರಪ್ಪ, ಹೇಗೆ ನಡೀತಾರಪ್ಪ, ಇದ್ರೆ ಒಂಥರ ಇದು ಈ 4 ಕಡೆಯಿಂದ ಸುತ್ತುವರಿದಿದೆ ಇಲ್ಲಿ ಇದು ಅಂದ್ರೆ ಅವರಿಗೆ ಅದು ವಿಶೇಷ ಕಂಡಿತ್ತು ಆ ಡ್ರೆಸ್. ಮತ್ತೆ ಮುಟ್ಟಾಳೆ ಯಾಕೆ ವಿಶೇಷ ಕಂಡಿತ್ತು ಹೇಳಿದ್ರೆ, ಒಂದನೇದಾಗಿ ಮುಟ್ಟಾಳೆ ಆರ್ಟ್, ಅದು ಅಂದ್ರೆ ಪ್ರಕೃತಿ ಬಂದಂಥದ್ದು, ಅಡಿಕೆ ಹಾಳಿಂದ ಮಾಡಿದಂಥದ್ದು, ಮತ್ತೆ ಎಲ್ಲಿಯೂ ಪ್ಲಾಸ್ಟಿಕ್ ಕಬ್ಬಿಣ ಉಪಯೋಗ ಇಲ್ಲ. ಮತ್ತೆ ನಾನು ಅದಕ್ಕೆ ಕೆಲವು ರೇಖಾಚಿತ್ರಗಳನ್ನು ಮಾಡಿದ್ದೇನೆ, ಕಂಬಳ, ಭೂತದ ಕೋಲ ಅಂತೇಳಿ. ಅದನ್ನವರು ನೀವು ಎಷ್ಟು ಹಣ ಕೊಡ್ತೀರಿ ನಾನು ಅದಕ್ಕೆ ಬೇಕು ಅಂತ ಪರ್ಚೇಸ್ ಮಾಡ್ತಾರೆ. ಮುಟ್ಟಾಳೆಗೆ ಅಷ್ಟು ಸ್ಥಾನಮಾನ. ನಾನು ಮೇಯರಿಗೆ ಕೊಟ್ಟಾಗಲೂ, ಮೇಯರಿಗೆ ಕೊಟ್ಟದ್ದು ಒಂದು ಮುಟ್ಟಾಳೆ ಮತ್ತೆ ನಮ್ಮ ತುಳುನಾಡಿನ ತುಪ್ಪೆ. ಆ ತುಳುನಾಡಿನ ತುಪ್ಪೆಯನ್ನು ಕೂಡ ಕೇಳ್ತಾರೆ, ಅದು ಯಾಕೆ ಏನು ಅಂತ. ನಾನು ಕಳೆದ ವರ್ಷ ಅವರಿಗೆ ಒಂದು ನಮ್ಮ ಭೂತದ ಕೋಲದ ಒಂದು ಕಲಾಕೃತಿಯನ್ನು ಕೊಟ್ಟಿದ್ದೇನೆ ನೋಡಿ. ಅಂತ ಬ್ಯುಸಿ ಶೆಡ್ಯೂಲ್ನು ಕೂಡ 48 ದೇಶಗಳನ್ನು ಅವರು ಅಲ್ಲಿ ಮಾತಾಡಿಸಬೇಕು, ಅವರಿಗೆ ಸ್ಮರಣಿಕೆ ಕೊಡಬೇಕು, ಮಾತಾಡಬೇಕು. ಆದರೆ ಆ ಸ್ಮರಣಿಕೆಯಲ್ಲಿ ಅದು ಭೂತ ಅಂದ್ರೆ ಏನು, ದೈವ ಅದು ನಾಲಿಗೆ ಯಾಕೆ ಹೊರಗೆ, ಕೈಯಲ್ಲಿ ಕತ್ತಿ ಅಂದ್ರೆ ಅದೇನು ವಿಲನ್ ಅಲ್ವೋ ನೋಡಿ. ಆ ಪ್ರಶ್ನೆಗಳು, ಕೈಯಲ್ಲಿ ಕತ್ತಿ ಬಂದ್ರು ವಿಲನ್, ಅದು ದೇವರ ನೋಡಿ. ಆ ಕುತೂಹಲದ ಪ್ರಶ್ನೆಗಳು, ಯಾಕಂದ್ರೆ ಅವರಿಗೆ ಅದು ಬೇಕು. ನಾನು ಸಾರಿ ಕೊಂಡಾಗಿ ನಮ್ಮ ಕಳೆದ ವರ್ಷ ನಾವು ದಂಪತಿ ಅಂತ ಮಾಡಿದ್ದ ಸಾರಿಯ ನಮ್ಮ ಸ್ಟಾಲ್ ಇಟ್ಟುವಾಗ ಎಲ್ಲರೂ ಆ ಸಾರಿಯ ಬಗ್ಗೆ ವಿಚಾರಿಸ್ತಾರೆ. ಅವರು ಗುಜರಾತ್ ಇಂಟರ್ನ್ಯಾಷನಲ್ ಕೈಟ್ ಫೆಸ್ಟ್ ಬಂದಾಗ ಸಾರಿ ಉಡ್ತಾರೆ, ಮತ್ತೆ ಇನ್ಯಾವುದೋ ಒಂದು ಇದು ಎಂಬ್ರಾಯ್ಡರಿ ಚೂಡಿದಾರ ತನ್ನಿ, ಆ ಚೂಡಿದಾರ ಲಾಸ್ಟ್ ದಿನ ಹಾಕ್ತಾರೆ. ಅಂದ್ರೆ ಇಂಡಿಯನ್ ಡ್ರೆಸ್ ಅಂದ್ರೆ ನಾವು ಇದು ಕೊಂಡೋಗ್ತೇವೆ, ನಮ್ಮ ಬಿಂದಿ ಎಲ್ಲ ಮಕ್ಕಳಿಗೆ ಬಿಂದಿ ಇಡ್ತೇವೆ, ಅಲ್ಲಿಯ ಮಕ್ಕಳು ಚಂದ. ಆ ಬಿಂದಿ ಇಟ್ಟ ಕೂಡಲೇ ಅವರಿಗೆ ಏನೋ ಒಂದು ಅಂದ್ರೆ ಅವರಿಗೆ ಅವರೇ ಚಂದ ಕಾಣಿಸ್ಕೊಳ್ತಾರೆ. ಅಂದ್ರೆ ಇಂಡಿಯನ್ಸ್ ಅಂದ್ರೆ ಆ ಸಾರಿ, ಆ ರಿಂಗ್, ಆ ಇದು ಅಂದ್ರೆ ಆ ಭಾರತೀಯ ನಾರಿಯ ಚಂದವನ್ನು ಅವರು ಕಂಡುಕೊಳ್ತಾರೆ. ಆ ತರ ಒಂದು ವಿಶೇಷವಾದಿದೆ. ಓಕೆ. ಜೊತೆಗೆ ಅಲ್ಲಿ ಒಬ್ರು 92 ವರ್ಷ ಪ್ರಾಯದ ಒಬ್ರು ಕೆನಡಾದವರು ಸಿಕ್ಕಿದಂತ ಸಂದರ್ಭವನ್ನು ಕೂಡ ರಿಯಲಿ ಅವರು ನಿಜವಾಗಿ ಹೇಳ್ಬೇಕಾದ್ರೆ ನಾವಲ್ಲಿ ಏನೂ ಅಲ್ಲ, ರೇಬೆಟೆಲ್ ಅಂತ. ಅವರಿಗೆ 96 ವರ್ಷ. ಅವರು ಕೆನಡಾದಿಂದ ಬರ್ತಾ ಇದ್ದಾರೆ. ಅವರಿಗೆ ಒಂದು ಕಣ್ಣು ಕಾಣ್ತಾ ಇಲ್ಲ, 2 ಕಿವಿ ಕೇಳ್ತಾ ಇಲ್ಲ. ಅವರು ಈ ಸ್ಟಂಟ್ ಕೈಟ್ ಹಾರಿಸಲು ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ಸ್ಟಂಟ್ ಕೈ ಅಂದ್ರೆ ಈಗ ನಾವು ತಂದಿದ್ದೇವೆ, ಅದು ಬಹಳ ಟಫ್ ಇದೆ. ಅದು ಅದರ ಸೂತ್ರವೇ ಒಂದು 20 ಫೀಟ್ ಇದೆ, ಬಾಲ ಒಂದು 20 ಫೀಟ್ ಇದೆ. ಅದು ನಾವು ಗಾಳಿಯ ವೇಗಕ್ಕೆ ತಕ್ಕ ತಿರ್ಸ್ಬೇಕು, ಅದು ನಿಮ್ಗೆ ಹೇಗೆ ಬೇಕಾದ್ರೂ ಹಾರ್ತದೆ. ಆದ್ರೆ ಒಂದು ಚೂರು ಬ್ಯಾಲೆನ್ಸ್ ತಪ್ಪಿದ್ರೆ ಸೂತ್ರ ತಾಗಿ ಕೆಳಗೆ ಬೀಳ್ತದೆ. ಅವರು ಈ ವಯಸ್ಸಿನಲ್ಲಿ ಅವರು 32 ಸ್ಟಂಟ್ ಕೈಟ್ ಅವರ ಇಡೀ ಶರೀರಕ್ಕೆ ಕಟ್ಟಿ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ಕಾಲಿಗೆ, ಕೈಗೆ, ಸೊಂಟಕ್ಕೆ ನೋಡಿ. ಒಂದು ಕೈಟ್ ಹಾರಿಸುವಾಗಲೇ ನಾವು ಕೈಟಿನ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಬೇಕು. ಇವರು ಕೈ ಅಲ್ಲಾಡಿಸ್ಬೇಕು, ಭುಜ ಅಲ್ಲಾಡಿಸ್ಬೇಕು, ಸೊಂಟ ಅಲ್ಲಾಡಿಸ್ಬೇಕು, ಕಾಲು ಅಲ್ಲಾಡಿಸ್ಬೇಕು. 32 ಸ್ಟಂಟ್ ಕೈಟನ್ನು ಹಾರಿಸಿ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ ಅವರು. ನಾವು ನಮ್ಮ ಪಣಂಬೂರು ಬೀಚಲ್ಲಿ ಇಂಟರ್ನ್ಯಾಷನಲ್ ಕೈಟ್ ಫೆಸ್ಟಿವಲ್ ಮಾಡುವಾಗ ಬರ್ಬೋದು, ಯಾಕಂದ್ರೆ ರೇಬೆಟಲ್ಲಿ ಬರುದು ಅಂದ್ರೆ ಅದೊಂದು ವಿಶ್ವದ ಒಂದು. ಆಗ ಅವ್ರು ಹೇಳಿದ ಮಾತೆ ಅಂತ ಹೇಳಿದ್ರೆ, ನನಗೆ 4 ವರ್ಷ ಬುಕ್ಕಿಂಗ್ ಆಗಿದೆ, ಹಾಗೆ ಅವರಿಗೆ ವಯಸ್ಸು 100 ಆಗ್ತದೆ ನೋಡಿ. ಈ ವಯಸ್ಸಲ್ಲೂ ನಾನು ಅದಕ್ಕೆ ಅವ್ರ ಹತ್ರ ಕೇಳಿದೆ, ಈ ವಯಸ್ಸಲ್ಲೂ ನೀವು ಅಂದ್ರೆ ತಿಂಗಳಿಗೊಂದು ಪ್ರಯಾಣ ಮಾಡ್ತಾ ಇರ್ತಾರೆ, ತಿರುಗ್ತಾ ಇರ್ತಾರೆ. ಮೊನ್ನೆ ಅವ್ರ ಹತ್ರ ಕೇಳಿದೆ, ನೀವು ಈ ವಯಸ್ಸಲ್ಲೂ ಇದಕ್ಕೆ ಬಂದು ಅವ್ರು ಏನು ಹೇಳ್ತಾರೆ ಅಂದರೆ, ನಾನು ಜೀವಂತ ಇರುವಲ್ಲಿವರೆಗೆ ನನ್ನ ದೇಶ ಕೆನಡಾವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವ ಒಂದೇ ಪ್ರಯತ್ನ ನಮ್ಮದು. ನೋಡಿ, ದೇಶ ಪ್ರೇಮ ಅಂದರೆ ಏನೈತೆ ನೋಡಿ. ಆ ವಯಸ್ಸಿನಲ್ಲಿ ಕೂಡ ಅವರು ಕೈಟ್ ಫ್ಲೈ ಮಾಡೋದಕ್ಕೆ ಹತ್ತಿರದ ಬೆಲ್ಜಿಯಮು, ಇಟಲಿ, ಪಬ್ಲಿಕ್, ಮೀಡಿಯಾ ಎಲ್ಲ ಕಾದು ಕೂತ್ಕೊಳ್ತಾರೆ, ಅನೌನ್ಸ್ ಮಾಡ್ತಾ ಇರ್ತಾರೆ. ಆದರೆ ಇವರು ಒಂಥರ ಮೂಡಿ ಗ್ರೌಂಡಿಗೆ ಬರೋದಿಲ್ಲ. ಒಂದು 2-3 ಗಂಟೆ ಕಾದು ಎಲ್ಲರೂ ಹೋದ ನಂತರ ಇವ್ರ ಮೇಲೆ ಗ್ರೌಂಡಿಗೆ ಬರ್ತಾರೆ. ಅಂದ್ರೆ ಆ ಒಂದು ಅವರಿಗೆ ತನ್ನದನ್ನ ನೋಡ್ಬೇಕು, ತಾನೇ ಖುಷಿ ಪಟ್ಕೊಳ್ಳೋದು. ಸಾಮಾನ್ಯ ಗಾಳಿಪಟ್ಟು ಅಂತ ಅಲ್ಲಿ ಅಂದ್ರೆ ಎಲ್ರಿಗೂ ಅವರನ್ನು ಹೈಲೈಟ್ ಮಾಡುವಾಗ ಅವರು ದೂರ ಊಟಕ್ಕೆ ಕೂತ್ಕೊಳ್ಳುವಾಗ ಅಲ್ಲಿ ಅವ್ರನ್ನ ದೂರ ಅಂದ್ರೆ ನನ್ನನ್ನು ಹೈಲೈಟ್ ಮಾಡಬೇಡಿ,
ಅವ್ರು ಎಷ್ಟು ಪರಿಣತರು ಹೇಳಿದ್ರೆ. ಎಸ್ ಸರ್, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡಬೇಕು. ಒಂದು ಸಣ್ಣ ವಿರಾಮ ತೆಗೆದುಕೊಳ್ತೀವಿ. ವಿರಾಮದ ಬಳಿಕ ಮತ್ತೆ ಈ ಚರ್ಚೆ ಅವ್ರ ಜೊತೆ ಮಾತುಕತೆ ಮುಂದುವರಿತದೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಾವೀಗಾಗಲೇ ಮಾತಾಡ್ತಿದ್ದ ದಿನೇಶ್ ಹೋಳ್ರ ಜೊತೆ ಫ್ರಾನ್ಸ್ ಅನುಭವ. ಎಸ್ ಹೋಳ್ರೆ, ಇನ್ನು ಬೇರೆ ತಮ್ಮ ಚಿತ್ರಕಲೆಗಳ ಬಗೆಗೂ ಕೂಡ ಅಲ್ಲಿ ಬೇರೆ ಬೇರೆ ಪ್ರದರ್ಶನಗಳಿಗೆ ಏನಾದರೂ ಅವಕಾಶ? ಅಂದರೆ ನಮ್ಮ ಪಶ್ಚಿಮ ಘಟ್ಟದ ಬುಡಕಟ್ಟು ಜನಾಂಗದ ಬಗ್ಗೆ ನಾನು ಪ್ರತಿ ವರ್ಷ ಕಲಾ ಪ್ರದರ್ಶನ ಮಾಡ್ತೇವೆ. ಅಂದರೆ ಪಶ್ಚಿಮ ಘಟ್ಟದ ಬುಡಕಟ್ಟು ಜನಾಂಗದ ಮಕ್ಕಳು ಕಲಿಬೇಕು, ಅವರು ಶಿಕ್ಷಣ ವಂಚಿತರಾಗಬಾರ್ದು ಅಂತೇಳಿ ಈ ಸತಿ ನಾನು ಹಾಲಕ್ಕಿ ಚಿತ್ರಕಲಾ ಪ್ರದರ್ಶನ ಅಂತ ಮಾಡಿದ್ದೇನೆ. ಸ್ಪೆಷಲಿ ನಮ್ಮ ಸುಕ್ರಿ ಬೊಮ್ಮಗೌಡರನ್ನು ಕೇಂದ್ರೀಕೃತವಾಗಿಕೊಂಡು ಒಂದು 42 ಕಲಾಕೃತಿಗಳನ್ನು ಇಟ್ಟಿದ್ದೇನೆ. ಅದೆಲ್ಲವೂ ಅಲ್ಲಿ ಖರೀದಿಯಾಗಿದೆ. ಅದರಲ್ಲಿ ಒಂದು 35% ಅಮೌಂಟ್ ನಾನು ಟ್ರೈಬಲ್ ಮಕ್ಕಳ ಎಜುಕೇಷನ್, ಇದು ನಾನು 4ನೇ ಸಲ ಚಿತ್ರಕಲಾ ಪ್ರದರ್ಶನ ಮಾಡೋದು. ಈ ಹಿಂದೆನೂ ಮಾಡಿದ್ದೆ. ಆ ಚಿತ್ರಕಲಾ ಪ್ರದರ್ಶನದಲ್ಲಿ ಅಂದರೆ ಭಾರತೀಯ ಬುಡಕಟ್ಟು ಜನಾಂಗದವರ ಬಗ್ಗೆ ಕುತೂಹಲ, ಅದು ಸೋಲಿಗ ಇರ್ಬೋದು, ಕುಡುಬಿ ಇರ್ಬೋದು, ಗೌಳಿ ಇರ್ಬೋದು, ಹಾಲಕ್ಕಿ ಇರ್ಬೋದು, ಸಿದ್ಧಿ ಇರ್ಬೋದು, ಎಲ್ಲ ಜನಾಂಗದವರ ಬಗ್ಗೆ ಅವರ ಜೀವನ, ಅವರ ಸಂಸ್ಕೃತಿಯನ್ನು, ಧಾರ್ಮಿಕ ವಿಚಾರಗಳನ್ನು ಕಲಾಕೃತಿಯಾಗಿ ಇಟ್ಟಿದ್ದೆ. ಪ್ರತಿಯೊಬ್ಬರು ಕುತೂಹಲದಿಂದ ಟ್ರೈಬಲ್ ಬಗ್ಗೆ ಕೇಳ್ತಿದ್ರು. ಯಾಕಂದ್ರೆ ಟ್ರೈಬಲ್ನ ಬಗ್ಗೆ ಇಡೀ ವರ್ಲ್ಡ್ ಅಲ್ಲಿ ವಿಶೇಷವಾದ, ಇವತ್ತು ಅಮೆರಿಕ ಇರಲಿ, ಆಸ್ಟ್ರೇಲಿಯಾ ಇರಲಿ, ಒರಿಜಿನಲ್ ಅಲ್ಲಿರುವ ಬುಡಕಟ್ಟು ಜನಾಂಗದವರನ್ನು ಹೊಡೆದೋಡಿಸಿ ಇವತ್ತು ಸಾಮ್ರಾಜ್ಯ ಕಟ್ಟಿಕೊಂಡವರು. ಎಲ್ಲೋ ಒಂದು ಅವರಿಗೆ ಕೀಳರಿಮೆ ಉಂಟು, ನಾವು ಅವರನ್ನು ದೂರ ತಟ್ಟಿ ಇವತ್ತು ನಾವು ಅಲ್ಲಿ ಮೆರೀತಾ ಇದ್ದೇವೆ ಅಂತ. ಆದ ಕಾರಣ ಟ್ರೈಬಲ್ಗೆ ವಿಶೇಷವಾದ ಸ್ಥಾನಮಾನ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನೊಂದು ಚಿತ್ರಕಲಾ ಪ್ರದರ್ಶನ ಜೊತೆಗೆ ಇನ್ನೊಂದು ವ್ಯಕ್ತಿ ಹೇಳಲೇಬೇಕು, ಒಬ್ರು ಜೋವಿಯಲ್ ಅಂತೇಳಿ. ಅವರು ನನಗೆ ಬಹಳ ವಿಶೇಷವಾಗಿ ಈ ಇಷ್ಟು ವರ್ಷಗಳಲ್ಲಿ ಅವರು ವಿಶೇಷವಾಗಿ ಅಂದರೆ ಭಾರತವನ್ನು ಬಹಳಷ್ಟು ಇಷ್ಟಪಡುವವರು. ರಸ್ತೆ ಬದಿಯಲ್ಲಿ ಚಾಕ್ಲೇಟ್ ಮಾರಿ ಇಡೀ ಪ್ರಪಂಚವನ್ನು ಸುತ್ತಾಡಿದ್ದಾರೆ ಅವರು ಸುತ್ತಾಡಿದ ಭಾರತ ನಾನು ಸುತ್ತಾಡಲಿಲ್ಲ. ಅವರು ಸುತ್ತಾಡಿದಷ್ಟು ಕರ್ನಾಟಕ ನಾನು ಸುತ್ತಾಡಲಿಲ್ಲ. ರಸ್ತೆ ಬದಿಯಲ್ಲಿ ಚಾಕ್ಲೇಟ್ ಮಾರಿ, ಅದು ಸ್ಟಾಲ್ ಅಲ್ಲ, ಡಿಟ್ಯಾಚಬಲ್ ಸ್ಟಾಲ್. 3 ಗಂಟೆಗೆ ಬಂದು 8 ಗಂಟೆಗೆ ಸ್ಟಾಲ್ ಕ್ಲೋಸ್ ಮಾಡ್ತಾರೆ. ಇಡೀ ಪ್ರಪಂಚವನ್ನು ಸುತ್ತಾಡಿದ್ದಾರೆ. ಅವರು ಫ್ಲೈಟಲ್ಲಿ ಬರೋದಿಲ್ಲ ಯಾವುದೇ ದೇಶ. ಈಗ ಭಾರತಕ್ಕೆ ಬರೋದು ಅವರು ಕಾರ್ ಡ್ರೈವಿಂಗ್ ಮಾಡೋದು, ಅದು ಕ್ಯಾರವಾನ್ ಅಂತ ಹೇಳ್ತೇವೆ ನಾವು. ಅದರಲ್ಲಿ ಟಾಯ್ಲೆಟ್ ಅದು ಇದೆ, ಬೆಡ್ರೂಮ್ ಎಲ್ಲ ಇದೆ. ಕ್ಯಾರವಾನಲ್ಲಿ ಬರೋದು ಶಿಪ್ಪಲ್ಲಿ ಹಾಕೊಂಡು. ನಾನು ಕೇಳಿದೆ, ನೀವು ಯಾಕೆ ಫ್ಲೈಟಲ್ಲಿ ಬರಲ್ಲ ಅಂತ. ಅವರೊಂದು ಮಾತು ಹೇಳಿದರು, ಫ್ಲೈಟಲ್ಲಿ ಬರೋದು ನಾನು ಪ್ಯಾರಿಸ್ ಏರ್ಪೋರ್ಟಲ್ಲಿ ಕೂತ್ಕೊಳ್ತೇನೆ, ಬಾಂಬೆಯಲ್ಲಿ 9 ಗಂಟೆ ನಿದ್ದೆಯ ಮಾಡಿ. ಅದೇ ಕಾರಲ್ಲಿ ಬಂದರೆ ಫ್ರಾನ್ಸ್, ನೆಕ್ಸ್ಟ್ ಜರ್ಮನಿ, ಬೆಲ್ಜಿಯಮು, ಇರಾನ್, ಪಾಕಿಸ್ತಾನ, ಎಲ್ಲ ಅಲ್ಲಿಯ ದೇಶಗಳು, ಅಲ್ಲಿಯ ಟೂರಿಸ್ಟ್ ಪ್ಲೇಸು, ಅಲ್ಲಿಯ ಫುಡ್ಡು, ಅಲ್ಲಿಯ ಕಲ್ಚರು, ಇದೆಲ್ಲವನ್ನು ನೋಡಿಕೊಂಡು ಬರುವಂಥ ವಿಶೇಷವಾದ ಅವರು ನಮಗೆ ಬಂದ ಕೂಡಲೇ ನಮಗೆ ಸ್ಪೆಷಲ್ ಒಂದು ಅಲ್ಲಿ ಅಂದರೆ ಬ್ಲ್ಯಾಕ್ ಕಾಫಿ ಕೊಡೋದು, ವಿಶೇಷವಾದ ಹಾಲು ಸಕ್ಕರೆ ಹಾಕಿ ಇಂಡಿಯನ್ ಕಾಫಿ ತಂದು ಕೊಡ್ತಾರೆ ಅವರು. ಅವರ ಟೀ ಶರ್ಟಲ್ಲಿ ಗಣಪತಿ ಇದೆ, ಓಂ ಇದೆ. ಅಂದರೆ ಭಾರತವನ್ನು ಬಹಳಷ್ಟು ಇಷ್ಟಪಡುವವರು. ಈಗ ಮೊನ್ನೆ ನಾವು ಹೋದಾಗ ರಸ್ತೆ ಬದಿಲಿ ಚಾಕ್ಲೇಟ್ ಮಾರೋರು ಕೂಡ ರಿಟೈರ್ಡು. ಅವರಿಗೆ ಸರ್ಕಾರ ಹಣ ಕೊಡ್ತದಂತೆ. ಅವ್ರೇನ್ ಮಾಡಿದ್ದಾರೆ, ಇಷ್ಟು ವರ್ಷ ದುಡಿದ ಹಣವನ್ನು ಒಂದು ಮನೆ ಕಟ್ಟಿದ್ದಾರೆ, ಆ ಮನೆಯನ್ನು ಮಾರಿದ್ದಾರೆ. ಅದರಲ್ಲಿ ಒಂದಷ್ಟು ಹಣ ಸಿಕ್ಕಿದೆ. ಅದರಲ್ಲಿ ಅರ್ಧವಾಸಿ ಹಣವನ್ನು ಬ್ಯಾಂಕಲ್ಲಿ ಇಟ್ಟಿದ್ದಾರೆ, ಅರ್ಧವಾಸಿ ಹಳ್ಳಿ ಒಂದು ಮನೆ ಸಿಕ್ಕೋರ ಮಾಡಿ ಈಗ ವರ್ಷ ಇಡೀ ತಿರುಗಾಡುದು. ಆ ಜೋವಿಯಲ್ ನಂಗೆ ಬಹಳ ಇಷ್ಟವಾದ ವ್ಯಕ್ತಿ. ಈ ಜೋವಿಯಲ್, ಈ ರೇಬೆಟೆಲ್, ಇವರೆಲ್ಲ ಒಂದು ನೋಡಿ, ಆ ಉತ್ಸವದ ಜೊತೆಗೆ ನಾವು ಬರೀ ಗಾಳಿಪಟ ಉತ್ಸವ ನೋಡಿದ್ರೆ, ಆ ಗಾಳಿಪಟದ ಜೊತೆ ಬರುವಂತ ಈ ವ್ಯಕ್ತಿಗಳನ್ನು, ಅಲ್ಲಿರುವ ಅವರ ಒಂದು ಮಾನವೀಯತೆಗಳನ್ನು ನೋಡೋಗುಂಟಲ್ಲ, ಅದು ನಾವು ಗಾಳಿಪಟ ಜೊತೆ ಕಲಿಯುವಂಥದ್ದು ಬಹಳಷ್ಟಿದೆ. ಈಗ ಹಾಲಕ್ಕಿ ಚಿತ್ರಕಲಾ ಪ್ರದರ್ಶನ ಮಾಡೋ ಕಳೆದ ವರ್ಷ ಅವರು 36ನೇ ವರ್ಷದ ಫೆಸ್ಟಿವಲ್, ನಾನು 36 ಮೀಟರ್ ಉದ್ದದ ಇಂಡಿಯನ್ ಟ್ರೈಬಲ್ ಲೈನ್ ಆರ್ಟ್ ಅಲ್ಲೇ ಮಾಡಿದ್ದೇನೆ ನೋಡಿ. ಆ ಬೆಲ್ಜಿಯಂನವರು ಬಂದು, ನಾನು ಮಣಿಪುರದ ಚಿತ್ರ ಮಾಡುವಾಗ ನಾನು ಇಲ್ಲಿ ಮಣಿಪುರ ಟ್ರೈಬ್ ಫೆಸ್ಟಿಗೆ ಎವ್ರಿ ಇಯರ್ ಬರ್ತಾ ಇದ್ದೇನೆ. ಇನ್ನೊಂದು ಯಾರೊಬ್ಬ ನೆದರ್ಲ್ಯಾಂಡ್, ನಾನು ಮೇಘಾಲಯಕ್ಕೆ ಹೀಗೆ ಬರ್ತಾ ಇದ್ದೆ ನೋಡಿ. ನಮ್ಮ ಟ್ರೈಬಲು ಅವರಿಗೆ ಅಷ್ಟು ಕುತೂಹಲ ಬಂದು ಕೇಳ್ತಾ ಇದ್ದಾರೆ. ಮತ್ತೆ ನಮ್ಮ ಟ್ರೈಬಲ್ನ ವಿಚಾರ ಗೊತ್ತಲ್ಲ, ಪ್ರತಿಯೊಂದು ಈಗ ಸುಕ್ರಿ ಬೊಮ್ಮಗೌಡರ ಮಣಿಗಳಿಗೆ ಕೂಡ, ಅವರ ಪದ್ಯಗಳಿಗೆ ಕೂಡ, ಆ ಸುಕ್ರಿ ಬೊಮ್ಮಗೌಡರ ಪದ್ಯಗಳು, ಅವರ ಜಾನಪದ ಇದು ಉಳಿಬೇಕು ಅಂತೇಳಿ ಕೂಡ ಈ ಹಾಲಕ್ಕಿ ಚಿತ್ರಕಲಾ ಪ್ರದರ್ಶನದಲ್ಲಿ ನಾನೊಂದು ದೇಹವನ್ನು ಇಟ್ಟುಕೊಂಡಿದ್ದೆ. ಓಕೆ, ಸೊ ಈ ಸಂದರ್ಭದಲ್ಲಿ ಸರ್, ನಿಮ್ಮ ಟೀಮ್ ಮಂಗಳೂರು ಸಂಸ್ಥಾಪಕರು ಭಾಳ ಹಿಂದೆ ಸ್ಥಾಪನೆಗೊಂಡಾಗ ಏನಪ್ಪ ಗಾಳಿಪಟ ಒಂದು ಇಂಥ ಒಂದು ಎಲ್ಲ ಮಾಡಬೇಕಾ ಅಂತ ಸಂದರ್ಭ ಇವತ್ತು ಈ ಮಟ್ಟಕ್ಕೆ ಬಂದಿದೆ. ವಿಶ್ವಕ್ಕೆ ಮಂಗಳೂರನ್ನು ಪರಿಚಯಿಸಿದೆ. ಮಂಗಳೂರನ್ನು ಪರಿಚಯಿಸಿದ್ರೆ ಅಂತ ಅನ್ನೋದು ಸಾಂಸ್ಕೃತಿಕವಾಗಿಯೂ, ಜೊತೆಗೆ ಇತ್ತೀಚಿನ ಒಂದು ಬೆಳವಣಿಗೆ ಏನಿದೆ ಅದನ್ನು ಕೂಡ ಇದು ಗುರುತಿಸಿಕೊಟ್ಟಿದೆ. ಬಹುಶಃ ಖಂಡಿತವಾಗಿ ಇದನ್ನು ಯುನಿಸೆಫ್ ಗುರುತಿಸುವಂತ ಮಟ್ಟಕ್ಕೆ ಬಂದ್ರೆ ಬಹುಶಃ ಪಶ್ಚಿಮ ಘಟ್ಟದ ಉಳಿವಿಗಾಗಿ ಒಂದಷ್ಟು ಪ್ರಯತ್ನಗಳು, ಅದು ಕೇವಲ ನಮ್ಮಲ್ಲಿ ಮಾತ್ರ ಅಲ್ಲ, ವಿಶ್ವವ್ಯಾಪಿ ಆಗಬೇಕಾದಂಥ ಅನಿವಾರ್ಯತೆಗಳು ಇರುವುದರಿಂದ ಅಂತ ಅನ್ನುವಂಥದ್ದು. ಓಕೆ, ಈ ಟೀಮ್ ಮಂಗಳೂರು ನಿಮ್ಮಂಥ ಕಲಾವಿದರು ಇದ್ದೀರಿ, ಜೊತೆಗೆ ಈ ಗಾಳಿಪಟ ಈ ಅದು ಒಂದು ತಂತ್ರಗಾರಿಕೆ, ಅದನ್ನು ಅರಿತವರು ಇದ್ದಾರೆ. ಯಾರೆಲ್ಲ ಇದ್ದೀರಿ ಅಂತ? ನಮ್ಮ ಇದರಲ್ಲಿ ಟೀಮ್ ಮಂಗಳೂರು ಅಂತ 1992ರಲ್ಲಿ ಸ್ಥಾಪನೆ ಮಾಡಿದವರು ಬಿ ಸರ್ವೇಶ್ ರಾವ್ ಅಂತ, ಅಶೋಕನಗರದವರು, ಗುರು ವೈಂಡರ್ಸ್ ಅಂತ ಒಂದು ಶಾಪ್ ಇದ್ದವರು. ಅವರಿಗೆ ಆರಂಭದಲ್ಲಿ ಬಾಲ್ಯದಿಂದಲೂ ಗಾಳಿಪಟ ಹಾರಿಸುವ ಹವ್ಯಾಸ ಇತ್ತು. ಆಮೇಲೆ ಹವ್ಯಾಸ ಇದಕ್ಕೆಲ್ಲ ಕಾರಣ ನಮ್ಮ ಚಾರಣ. ಈ ಚಾರಣದಲ್ಲಿ ಸರ್ವೇಶ್ ರಾವ್ ಸಿಕ್ಕಿದ್ರು, ನಾನು ಸಿಕ್ಕಿದ್ದೆ. ಅವರು ಗಾಳಿಪಟ ಹಾರಿಸಿಕೊಂಡು ಸ್ವಲ್ಪ ಟೆಕ್ನಿಕಲಿ ಮಾಡ್ಲಿಕ್ಕೆ ಸಾಧ್ಯ. ಹೌದು, ಅವರಿಗೆ ಹಾರಿಸುವ ಟೆಕ್ನಿಕ್ ಗೊತ್ತಿತ್ತು, ಆದ್ರೆ ಕಲಾತ್ಮಕವಾಗಿ ಬಣ್ಣಗಳ ಪರಿಕಲ್ಪನೆ ಅವರಿಗಿರ್ಲಿಲ್ಲ. ಅವರಿಗೊಂದು ಕಲಾವಿದ ಬೇಕಿತ್ತು, ನಾನು ಸೇರಿಸಿಕೊಂಡೆ. ಮತ್ತೆ ಪ್ರಶಾಂತ್ ಅಂತ ಒಬ್ಬರಿದ್ರು, ಅವ್ರಿಗೆ
ಹಾರಿಸುವ ಟೆಕ್ನಿಕ್ ಅದು ಸೂತ್ರ ಕಟ್ಟುದು ಹೇಗೆ, ಆ ಜಾಮಿತಿ ಕೌಶಲ್ಯ ಹೇಗೆ, ಅದು ಅವರಿಂದ. ಹಾಗೆ ಒಂದು ಟೀಮ್ ವರ್ಕ್, ನಾನು ಕಲರ್ ಕಾಂಬಿನೇಷನ್ ಆರ್ಟ್ ನಂದು, ಸ್ಟಿಚಿಂಗ್ ಎಲ್ಲ ಸರ್ವೇಶ್, ಹಾರಿಸುವ ತಂತ್ರಗಾರಿಕೆ ಅವ್ರದ್ದು, ಇನ್ನು ವಿದೇಶಗಳಿಗೆ ಕಮ್ಯುನಿಕೇಶನ್ ಒಬ್ಬರು ಗಿರಿಧರ ಕಾಮತ್ ಅಂತ, ಇನ್ನು ವರ್ಕ್ ಮಾಡ್ಲಿಕ್ಕೆ ಇದೆ ಸತೀಶ್ ರಾವ್, ಪ್ರಾಣೇಶ್, ಹೀಗೆ ಒಂದು ಟೀಮ್ ವರ್ಕ್ ಎಲ್ಲ ಸೇರಿ ಟೀಮ್ ಮಂಗಳೂರು. ಅದ ಕಾರಣ ಎಲ್ಲರಿಂದ ಪ್ರಯತ್ನ. ಈಗ ನಾನೊಬ್ಬನೇ ಅಂತಲ್ಲ, ನಾನೊಂದು ನನ್ನ ಕಲೆಯಿಂದಾಗಿ ಅಲ್ಲಿ ಈ ತರ ಪರಿಸರ ಸಂಸ್ಕೃತಿ ತೋರಿಸ, ಅಂದ್ರೆ ಇಡೀ ಟೀಮ್ ಮಂಗಳೂರು ಅಂದ್ರೆ ಎಲ್ಲರೂ ಸೇರಿ ಆದಂತ. ಈ ಬಾರಿ ಪಣಂಬೂರಿನಲ್ಲಿ ಮತ್ತೆ ಕೈಟ್ ಫೆಸ್ಟಿವಲ್ ಮಾಡುವಂತದ್ದೇ ಏನಾದರೂ ಆಲೋಚನೆಗಳಿವೆ. ಆದ್ರೆ ನಮಗೆ ಸೂಕ್ತವಾದ ಪ್ರಾಯೋಜಕತ್ವ ಸಿಕ್ಕಿದಲ್ಲಿ, ಯಾಕಂದ್ರೆ ಒಂದು 10 ರಾಷ್ಟ್ರಗಳನ್ನು ಕರೆಸುವುದು ಹೇಳಿದ್ರೆ ಮಿನಿಮಮ್ ಒಂದು 25 ಲಕ್ಷ ಬಜೆಟ್ ಇದೆ. ಅದಕ್ಕೆ ಸರಿಯಾದ ಸೂಕ್ತವಾದ ಪ್ರಾಯೋಜಕತ್ವ ಸಿಕ್ಕಿದ್ರೆ ಜನವರಿ ತಿಂಗಳಲ್ಲಿ ನಾವು ಇಂಟರ್ನ್ಯಾಷನಲ್, ಯಾಕೆ ಜನವರಿ ತಿಂಗಳಲ್ಲಿ ಮಾಡ್ತಾ, ಯಾಕಂದ್ರೆ ಗುಜರಾತ್ನಲ್ಲಿ ಇಂಟ್ರೆಸ್ಟ್ ಕೈಸ್ಕೊಂಡು ನಮ್ಗೆ ಮತ್ತೆ ಇದೆಲ್ಲ ಒಂದು ರೀತಿಯಲ್ಲಿ ನಾವು ಈ ವಿದೇಶಗಳಿಗೆ ಹೋಗ್ಲಿಕ್ಕೆ ನಮ್ಮ ಗಾಳಿಪಟದ ಜೊತೆಗೆ ಮೋದಿ ಅವರು ಅಂತ ಹೇಳ್ಬೋದು. ಯಾಕೆಂದ್ರೆ ನಾವು ಗುಜರಾತಿಗೆ ಹೋಗ್ತಿದ್ದೆವು, ನರೇಂದ್ರ ಮೋದಿ ಅವರು ಅಲ್ಲಿ ಗಾಳಿಪಟ ಫೆಸ್ಟಿವಲ್ ಮಾಡ್ತಿದ್ರು, ಅಲ್ಲಿ ಫ್ರಾನ್ಸ್ ಇಂಗ್ಲೆಂಡ್ನವರು ಬಂದು ನಾವೊಂದು ಕಮ್ಯುನಿಕೇಶನ್ ಲಿಂಕ್ ಸಿಕ್ಕಿದ್ದು ಗುಜರಾತ್ನಲ್ಲಿ, ಗುಜರಾತ್ ಫೆಸ್ಟಿವಲ್ ಅಲ್ಲಿ. ಇವತ್ತು ಕೂಡ ನಾವು ಗುಜರಾತಿಗೆ ಹೋಗ್ತಾ ಇದ್ದೇವೆ. ಆ ಗುಜರಾತ್ ಜನವರಿಲಿ ಆಗುವಾಗ ಅಲ್ಲಿಯ ಕೈಟ್ ಫೇರ್ಸ್ ನಾವು ಮಂಗಳೂರಿಗೆ ಕರೆಸಿ ಅವರಿಗೆ ಏರ್ ಟಿಕೆಟ್ ಕೊಟ್ಟು 2-3 ದಿನದ ಪ್ರೋಗ್ರಾಮ್ ಮಾಡುವ ಪ್ಲಾನ್ ಈ ಕರ್ಸಿ ಕೂಡ ಇದೆ. ಅದಕ್ಕೆ ಸರಿಯಾದ ಒಂದು ಸ್ಪಾನ್ಸರ್ ಅಂದ್ರೆ ಪ್ರಾಯೋಜಕತ್ವ ಸಿಕ್ಕಿದಲ್ಲಿ ಈ ವರ್ಷ ಜನವರಿಯಲ್ಲಿ ಗಾಳಿಪಟ ಉತ್ಸವ ಮಾಡುವ ಏನು ಒಂದು ಥೀಮ್ ಇಟ್ಕೊಳ್ಬಹುದು ಈ ಬಾರಿ ಅಥವಾ ಪರಿಸರ ಪ್ರಕೃತಿ ಮೇಲೆ. ಅಂದ್ರೆ ಇದರಲ್ಲಿ ಕಟ್ಟ ಹೋಗಿದೆ ಫ್ರಾನ್ಸ್ಗೆ, ಆ ಕೋರದ ಕಟ್ಟವಂತೂ ಆಕಾಶದಲ್ಲಿ ಹಾರಾಡೋದನ್ನು ನಾವು ನೋಡ್ತೇವೆ. ಅಂದ್ರೆ ನಮ್ಮ ತುಳುನಾಡಿನ ಕೆಲವು ಇದನ್ನು ಅದ್ರಲ್ಲಿ ಉಳಿಸಬೇಕು. ತುಳುನಾಡು ಅಂತ ಹೇಳಿದ್ರೆ ಇವತ್ತು ಯಕ್ಷಗಾನದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಗುರುತಿಸಿಕೊಂಡಿದೆ. ಆ ಮೆಟ್ಟಿನಲ್ಲಿ ನಾವು ಇದನ್ನು ಈ ಗಾಳಿಪಟ ಉತ್ಸವ ಮಾಡಬೇಕು ಅಂತ ಒಂದು ಪ್ಲಾನ್ ಹಾಕೊಂಡಿದ್ದೆ. ಮತ್ತೆ ಅದಕ್ಕಿನ್ನು ಯಾರು ನಮಗೆ ಯಾವ ವಿದೇಶಗಳಿಂದ ಬರ್ತಾರೆ ನೋಡಿ, ಅದರ ಮೇಲೆ ಅವಲಂಬಿಸಿ ನಾವು ಇದಕ್ಕೊಂದು ಸಬ್ಜೆಕ್ಟ್ ಇನ್ನು ಹುಡುಕ್ಬೇಕಾಗ್ತದೆ, ಯಾರು ಬರ್ತಾರೆ ಅಂತ ಅದರ ಮೇಲೆ. ಈಗ ಆಸ್ಟ್ರೇಲಿಯಾದವರು ಬರ್ತಾರೆ, US ಇಂದ ಬರ್ತಾರೆ, ಕೆನಡಾದಿಂದ ಬರ್ತಾರೆ, ಅವರ ಮೇಲೆ ನಮ್ಮ ಮತ್ತು ಅವರ ಬೆಸುಗೆ ಹೇಗೆ ಆಗ್ತದೆ ಅದರ ಮೇಲೆ ಒಂದು ನಾವು. ಈ ಸಂದರ್ಭದಲ್ಲಿ ಫ್ರಾನ್ಸ್ನಲ್ಲಿ ಕೂಡ ಒಳ್ಳೆಯ ಹವಾಮಾನ ಇದೆ ಗಾಳಿಪಟ ಹಾರಲಿಕ್ಕೆ, ಅಲ್ಲಿ ಇದು ಸೂಕ್ತ ಸಮಯ. ಯಾಕಂದ್ರೆ ಈಗ ಚಳಿ ಆರಂಭವಾಗಿದೆ ಅಷ್ಟೇ, ಅದು ನಮಗೆ ತಡೆದುಕೊಳ್ಳುವಾಗ ಚಳಿ ಇತ್ತು, ಅದು ನಾರ್ಮಲ್ ಚಳಿ ಅಂತ. ಬಂದ್ರೆ ಸಾಕು. ಹೌದು, ಅವರಿಗೆ ಇನ್ನೀಗ 2 ತಿಂಗಳಲ್ಲಿ ಐಸ್ ಬೀಳ್ತದಂತೆ, ಅಷ್ಟು ಚಳಿ. ನಮ್ಗೆ ಮೊನ್ನೆ ನಾರ್ಮಲ್ ಚಳಿ ವಿಪರೀತ ಚಳಿ ಯಾಕೆ ಕಾಣ್ತಿತ್ತು ಅಂದ್ರೆ ಸಾಧಾರಣ ಎಷ್ಟು ಮೈನಸ್ ಇತ್ತ ಡಿಗ್ರಿ? ಇಲ್ಲ 12-10 ಡಿಗ್ರಿ ಆ ಚಳಿ. ಅಂದ್ರೆ ನಮ್ಗೆ 35 ಇದ್ದವರಿಗೆ 12. ಸೊ ಅದಂದ್ರೆ ಅಂದ್ರೆ ಪ್ಲಸ್ ಬರೋದು 10 ಡಿಗ್ರಿ 12 ಡಿಗ್ರಿ ಪ್ಲಸ್ ಬರುವುದೇ ಅವರು ಹೊರಗೆ ಬರುವಂತದ್ದು, ತಿರುಗಾಡೋದು. ಮತ್ತೆ ವಿಶೇಷವಾಗಿ ಸತಿ ನಾನು ಅವರಿಗೆ DP ಫೆಸ್ಟಿವಲ್ಗೆ ಹೇಳಿದ್ರೆ ನೋಡಿ, ಅಲ್ಲಿ ಸಂಘಟಕರು ಇಲ್ಲದ ಮೇಯರ್ ಇರ್ಬೋದು, ನಮ್ಮ ಟೀಮ್ ಅವರಿಗೆ ವಿಶೇಷವಾದ ಕಾಳಜಿ ವಹಿಸ್ತಾ ಇದ್ದಾರೆ. ನಮ್ಗೆ ಮೈನ್ಲಿ ಆಗೋದಿಲ್ಲ ಆರೋಗ್ಯದ ಸಮಸ್ಯೆ, ಊಟ, ಅಲ್ಲಿ ಊಟ ಸಿಗುದಿಲ್ಲ. ಅದಕ್ಕೋಸ್ಕರ ನಮ್ಗೆ ಈ ಸರ್ತಿ ನಮಗೋಸ್ಕರ ಅಂದ್ರೆ ಅನ್ನ ಸಾಂಬಾರು ಕೂಡ ಮಾಡಿಕೊಟ್ಟಿದ್ದಾರೆ. ಇದು ಯಾರಿಗೂ ಇಲ್ಲ, ನಮ್ಮ ಇಂಡಿಯಾ ಟೀಮಿಗೆ ಮಾತ್ರ. ಅಲ್ಲಿ ಯಾರು ಅಲ್ಲಿ ವೆಜ್ ಊಟ ರೈಸ್ ತಿನ್ನುವರಿಲ್ಲ. ಅಡುಗೆ ಮಾಡುವವರು ಇದ್ರ ಅಲ್ಲಿ ಅಥವಾ ಇಲ್ಲ? ಅಂದ್ರೆ ಇವರು ಕಳೆದ ವರ್ಷ ನಾವು ಒಂದು ಕಂಪ್ಲೇಂಟ್ ಮಾಡಿದ್ದಕ್ಕೆ ಅವರೇ ರೈಸ್ ಸಿಗ್ತದೆ ಅದು ಮಾಡ್ಬೋದು ಅಂತ ಹೇಳಿ ಏನೋ ಮಾಡಿದ್ದಾರೆ. ಆದ್ರೆ ನಮ್ಗೆಸ್ಕರ ಮಾಡಿದ್ದು ಉಂಟಲ್ಲ, ಅದು ಗ್ರೇಟ್. ಯಾಕಂದ್ರೆ ನಮ್ಮ ಒಂದು ದೇಶಕ್ಕೋಸ್ಕರ ಅವರು ಇಡೀ 48 ದೇಶಗಳಿಂದ ಫುಡ್ಡಿನ ವ್ಯವಸ್ಥೆ ಮಾಡಿದ್ರು. ಯಾಕಂದ್ರೆ ಅವರಿಗೆ ಇದಕ್ಕೆ ಸ್ಪೆಷಲ್ ಹೇಗೆ ಅಂತ ಹೇಳಿದ್ರೆ, ನಾವು ಕೊಡುವ ಪರ್ಫಾರ್ಮೆನ್ಸ್ ಬರೀ ಹೋಗಿ ಗಾಳಿಪಟ ಹಾರಿಸಿ ಈ ಕಡೆ ಬರುವುದಿಲ್ಲ. ನಾವು ಜೊತೆಗೆ ಪೋಸ್ಟರ್, ಅದ್ರ ಜೊತೆಗೆ ಆರ್ಟ್, ಅದ್ರ ಜೊತೆಗೆ ಕಲಾಕೃತಿ, ಅದ್ರ ಜೊತೆಗೆ ಮಕ್ಕಳಿಗೆ ಆರ್ಟ್ ವರ್ಕ್ಶಾಪ್, ಇನ್ನು ಕೆಲವು ಡಿಸೇಬಲ್ ಬರ್ತಾರೆ, ಅವರಿಗೇನೋ ಇದೆಲ್ಲ ಕೊಡುವ ಕಾರಣ ಟೀಮ್ಗಳಿಂದ ಏನೋ ನಮ್ಮ ಇದಕ್ಕೆ ಸಿಗ್ತಾ ಉಂಟು. ಒಂದು ಅವರ ಎಂಟರ್ಟೈನ್ಮೆಂಟ್ ಒಂದು ನಮ್ದು ಪಾರ್ಟ್ ಇದ್ದ ಕಾರಣ ಅವರಿಗೆ ಇದೊಂದು ದೊಡ್ಡ ಕೊಡುಗೆಯಾಗಿ ಕಾಣ್ತಾ ಇದೆ. ನೋಡಿ, ಒಂದು ಪೋಸ್ಟರ್ ಈ ರೀತಿ ಮಾಡಿದ್ದು ಹೇಳಿದ್ರೆ ಜನ ಈ ಪೋಸ್ಟರ್ ಹೆಚ್ಚಿಕೊಂಡು ಬರ್ತಾ ಇದ್ದಾರೆ, ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಫೆಸ್ಟಿವಲ್ ಅಲ್ಲಿ ದೊಡ್ಡ ಒಂದು ಪ್ರಚಾರ ಸಿಕ್ಕಿತ್ತು ಅವರಿಗೆ. ಅದಕ್ಕೆ ಸ್ಥಾನಮಾನ ಕೊಡ್ತಾ ಇದ್ದಾರೆ. DP ಗೆ ಹೋಗುವುದರ ಮೂಲಕ ಬಹುಶಃ ನಮ್ಮ ಪಶ್ಚಿಮ ಘಟ್ಟವನ್ನು ತಿಳಿಸುವ ಹಾಗೂ ನಮ್ಮ ನಿಸರ್ಗವನ್ನು ತಿಳಿಸುವ ಹಾಗೂ ನಮ್ಮ ಸಂಸ್ಕೃತಿಯನ್ನು ಕೂಡ ಅಲ್ಲಿ ಹೇಳಿಕೊಡುವ ಹಾಗೂ ಕೂಡ ಆ ಗಾಳಿಪಟ ಹಾರಾಟದಲ್ಲೂ ಕೂಡ ಅಲ್ಲಿ ಆಗಿರುವಂಥದ್ದು. ಬಹುಶಃ ವಿಶ್ವವ್ಯಾಪಿಯಾಗಿ ಮಂಗಳೂರನ್ನು ಗಮನಿಸುವಂಥ ರೀತಿಯಲ್ಲಿ ಟೀಮ್ ಮಂಗಳೂರು ಮಾಡಿದೆ ಅಂತಲೇ ಕೂಡ ಹೇಳ್ಬೋದು ಸರ್. ಒಂದು ಅತ್ಯುತ್ತಮವಾದಂಥ ಒಂದು ಅನುಭವಗಳನ್ನು ನಮ್ಮ ಮುಂದೆ ಇಟ್ರಿ. ಕೇವಲ ಇದೊಂದು ಪ್ರವಾಸ ಕಥನ ಅಲ್ಲ, ಜೊತೆಗೆ ಒಂದು ಬಹಳ ಸೋಷಿಯಲ್ ಆದಂಥ ಒಂದಷ್ಟು ವಿಚಾರಗಳನ್ನು ಕೂಡ ಅಲ್ಲಿ ತಗೊಂಡು ಹೋಗಿ ಬಂದಿದ್ದೀರಿ. ಜಾಗತಿಕ ಮಟ್ಟದಲ್ಲಿ ಇದೊಂದು ಬಹಳ ಒಂದು ಗುರುತಿಸಿಕೊಳ್ಳುವಂಥ ಒಂದು ಕೆಲಸಗಳು ಆಗಬಹುದು ಅಂತ ಅನ್ನುವಂಥದ್ದು. ಓಕೆ ದಿನೇಶ್ ಅವರೇ, ಧನ್ಯವಾದಗಳು. ಮತ್ತೊಮ್ಮೆ ಶುಭಾಶಯಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರಿಯುತ್ತದೆ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.